ಹರೇ ಕೃಷ್ಣ. ಇಸ್ಕಾನ್ ಶ್ರೀ ರಾಧಾ ಗೋವಿಂದ ಮಂದಿರ ಮಂಗಳೂರು ಆಯೋಜಿಸಿದಂತಹ ಭಗವದ್ಗೀತೆ ಯಥಾರೂಪ ಆಳವಾದ ಅಧ್ಯಯನದ ತರಗತಿಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇಂದಿನ ತರಗತಿಯನ್ನು ನಾವು ಪ್ರಣಾಮ ಮಂತ್ರದೊಂದಿಗೆ ಪ್ರಾರಂಭ ಮಾಡೋಣ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕया ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀಗುರುವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೋ ಪದಕಮಲಂ ಶ್ರೀಗುರೋನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. हे कृष्णा करुणा सिंधु दीनबंधो जगत्पते गोपेश गोपिका कांता राधा कांता नमोस्तुते. तप्त कांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये. नमः ओं विष्णुपादाय कृष्णप्रेष्ठाय भूतले श्रीमते भक्तिवेदांत स्वामिनिति नामिने. नमस्ते सारस्वते देवे गौरवाणी प्रचारिणी निर्विशेष शून्यवादी पाश्चात्य देशतारिणी. जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्त वृंद. हरे कृष्णा कृष्ण कृष्ण हरे 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 राम 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 हरे हरे. ಇಸ್ಕಾನ್ ಶ್ರೀ ರಾಧಾ ಗೋವಿಂದ ಕಿ ಜೈ. ಎಲ್ಲ ಗುರು ಪರಂಪರೆಗೂ ಜೈ. ಎಲ್ಲ ದೀಕ್ಷಾ ಗುರುಗಳಿಗೂ ಜೈ. ಎಲ್ಲ ಶಿಕ್ಷಾ ಗುರುಗಳಿಗೂ ಜೈ. ಶ್ರೀಲ ಪ್ರಭುಪಾದ್ ಕಿ ಜೈ. ಇಲ್ಲಿ ನೆರೆದಿರುವಂತಹ ಎಲ್ಲ ಭಕ್ತ ವೃಂದಕ್ಕೂ ಜೈ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ. ಶ್ರೀಲ ಪ್ರಭುಪಾದ್ ಕಿ ಜೈ. ಹರೇ ಕೃಷ್ಣ. ನಮಸ್ತೆ ಸುಮಂಗಲ ಮಾತಾಜಿ. ನಮಸ್ತೆ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಸೊ ಇವತ್ತಿಗೂ ಕೂಡ ನಾವು ನಿನ್ನೆ ಓದಿದಂತಹ ಈ ಏಕಾದಶಿಯ ಮಹಿಮೆಯ ಕುರಿತು ತಿಳಿದುಕೊಳ್ಳೋಣ. ಆಮೇಲೆ ಸಮಯ ಉಳಿಯುತ್ತೆ, ಮತ್ತೆ ಉಳಿದ ಅರ್ಧ ಗಂಟೆಯನ್ನ ನಾವು ಆಳವಾದ ಅಧ್ಯಯನಕ್ಕೆ ಮೀಸಲಿಡೋಣ. ಸ್ವಲ್ಪ ಈ ಒಂದು ಆಷಾಢ ಕೃಷ್ಣ ಪಕ್ಷ ಕಾಮಿಕಾ ಏಕಾದಶಿಯ ಕಥೆಯನ್ನ ತಿಳಿದುಕೊಂಡು ಮತ್ತೆ ಸ್ವಲ್ಪ ವಿವರಣೆಯನ್ನ ಪಡ್ಕೊಂಡು ನಾವು ಮತ್ತೆ ಹಿಂದಿರುಗೋಣ ನಮ್ಮ ಆಳವಾದ ಅಧ್ಯಯನಕ್ಕೆ. ಸೊ ನಿನ್ನೆ ಹೇಳಿರೋ ಹಾಗೆ ಎಲ್ಲರೂ ಕೂಡ ಓದಿದ್ರಿ. ತುಪ್ಪದ ದೀಪವನ್ನು ಅಥವಾ ಎಳ್ಳೆಣ್ಣೆಯನ್ನು ನೀವು 24 ಗಂಟೆಯೂ ಕೂಡ, ಅಂದ್ರೆ ಹಗಲು ಇರುಳು, ಇವತ್ತು ಬೆಳಗ್ಗೆಯಿಂದ ಪ್ರಾರಂಭ ಮಾಡಿದ್ರೆ ರಾತ್ರಿಯೂ ಕೂಡ ಅದು ಉರಿತಾನೆ ಇರ್ಬೇಕು ಅಂತ ಹೇಳಿದ್ವಿ. ಮತ್ತೆ ತುಳಸಿ ದಳಗಳಿಂದ ನೀವು ಅರ್ಚನೆಯನ್ನ ಮಾಡ್ಬೇಕು, ಪೂಜೆಯನ್ನ ಮಾಡ್ಬೇಕು ಅನ್ನೋದನ್ನು ಕೂಡ ನಾವು ನಿನ್ನೆ ತಿಳ್ಕೊಂಡ್ವಿ. ಇವತ್ತಿನ ಏಕಾದಶಿಯ ಮಹಿಮೆ ನೋಡೋಣ. ಮತ್ತೆ ಈ ಒಂದು ಏಕಾದಶಿಯಲ್ಲಿ ಇರುವಂತಹ ಇನ್ನ ಕೆಲವೊಂದು ಮಾಹಿತಿಯನ್ನ ನಾವು ತಿಳ್ಕೊಳ್ಳೋಣ. ಆಷಾಢದ ಒಂದು ಕೃಷ್ಣ ಪಕ್ಷದ ಏಕಾದಶಿ ಇದು. ಹೋದ ಒಂದು ಏಕಾದಶಿಯಲ್ಲಿ ನಾವು ಈ ಶುಕ್ಲ ಪಕ್ಷದ ಏಕಾದಶಿಯನ್ನ ಕಂಡಿದ್ವಿ. ಅಲ್ಲಿ ಚಾತುರ್ಮಾಸ ಪ್ರಾರಂಭ ಆಯಿತು. ಇದು ಕಾಮಿಕಾ ಏಕಾದಶಿ. ಕಾಮಿಕ ಇದಕ್ಕೆ ಇನ್ನೊಂದು ಹೆಸರು ಕಾಮದ ಏಕಾದಶಿ ಅಂತನೂ ಕೂಡ ಹೇಳ್ತಾರೆ. ಕಾಮ ಅಂತಂದ್ರೆ ಇಲ್ಲಿ ಕೇವಲ ಒಂದೇ ಬಗೆಯ ಕಾಮ ಇರೋದಿಲ್ಲ.
ಕಾಮ ಅನ್ನೋದು ಒಂದು ಬಯಕೆ. ಆ ಬಯಕೆ ಅನ್ನೋದು ಆ ಎರಡು ತರನಾಗಿರುತ್ತೆ. ಒಂದು ಕೇವಲ ಭೌತಿಕ ಪ್ರಯೋಜನಕ್ಕಾಗಿ, ನನ್ನ ಭೌತಿಕ ದೇಹಕ್ಕಾಗಿ ನಾನು ಮಾಡುವಂತಹ ಬಯಕೆಗಳು. ಇನ್ನು ಕೆಲವೊಂದು ಈ ಒಂದು ಆಧ್ಯಾತ್ಮಿಕದಲ್ಲಿಯೂ ಕೂಡ ನಾವು ಮಾಡುವಂತಹ ಬಯಕೆಗಳು. ಅದಕ್ಕಾಗಿ ಇದಕ್ಕೆ ನಮ್ಮ ಬಯಕೆಗಳನ್ನ ಪೂರ್ಣಗೊಳಿಸ್ಕೊಳ್ಳಿಕ್ಕೆ ಇರುವಂತಹದ್ದೇ ಏಕಾದಶಿ ಇದು. ಅದಕ್ಕಾಗಿ ಇದಕ್ಕೆ ಕಾಮಿಕ ಏಕಾದಶಿ ಅಂತ ಕರೀತಾರೆ. ಈ ಒಂದು ಕಥೆಯ ಸಾರಾಂಶವನ್ನ ನಾವು ನೋಡಿದಾಗ ಯುಧಿಷ್ಠಿರ ಕೃಷ್ಣನಿಗೆ ಕೇಳ್ತಾನೆ, ಹೇ ದೇವಾದಿ ದೇವನಾದ ಗೋವಿಂದನೇ, ನಿನಗೆ ನನ್ನ ನಮಸ್ಕಾರಗಳು. ಈ ಒಂದು ವಿಷ್ಣು ಶಯನ ವ್ರತ, ಈ ಚಾತುರ್ಮಾಸ್ಯ ವ್ರತವನ್ನ ವಿಷ್ಣು ಶಯನ ವ್ರತ ಅಂತಾನೂ ಕರೀತಾರೆ. ಶಯನ ಅಂದ್ರೆ ಮಲಗೋದು. ವಿಷ್ಣು ಮಲಗಿಕೊಂಡಿರ್ತಾನೆ ಈ ಒಂದು ಚಾತುರ್ಮಾಸಗಳಲ್ಲಿ, ಯಾಕಂದ್ರೆ ದೇವತೆಗಳು ಕೂಡ ಮಲಗಿರ್ತಾರೆ. ಹಾಗಾಗಿ ಈ ವೇಳೆ ವ್ರತಕ್ಕಾಗಿ ಬಹಳ ಒಳ್ಳೆಯ ಗಳಿಗೆ ಚತುರ್ಮಾಸಗಳು. ಈ ಚತುರ್ಮಾಸಗಳಲ್ಲಿ ಬರುವಂತದ್ದು ಇದು ಆಷಾಢ ಕೃಷ್ಣ ಪಕ್ಷದ ಕಾಮಿಕಾ ಏಕಾದಶಿ. ಈ ವ್ರತದ ಮಹಿಮೆಯನ್ನ ನನಗೆ ತಿಳಿಸು. ಈ ಶಯನಿ ಏಕಾದಶಿಯ ವ್ರತ ಮಹಿಮೆ ನಾನು ಕೇಳ್ದೆ. ಈಗಾಗ್ಲೇ ನೀನು ಈ ಒಂದು ಶುಕ್ಲ ಪಕ್ಷದಲ್ಲಿ ನನಗೆ ಇದನ್ನ ತಿಳಿಸಿದೀಯ. ಇನ್ನು ಮುಂದೆ ಇದೇ ಆಷಾಢ ವದ್ಯ ಏಕಾದಶಿ ವ್ರತದ ಹೆಸರೇನು? ಆಷಾಢ ವದ್ಯ ಏಕಾದಶಿ ಅಂತಂದ್ರೆ ಈ ಆಷಾಢ ಮುಗಿಯುವಾಗ ಬರುವಂತಹ ಏಕಾದಶಿ, ಅದಕ್ಕೆ ಕೃಷ್ಣ ಪಕ್ಷ ಏಕಾದಶಿ ಅಂತ ಹೇಳ್ತಾರೆ. ಅದರ ಒಂದು ಮಹಾತ್ಮೆಯನ್ನ ನನಗೆ ತಿಳಿಸು ಅಂತ ಹೇಳಿದಾಗ ಕೃಷ್ಣ ಹೇಳ್ತಾನೆ, ರಾಜ, ಪೂರ್ವದಲ್ಲಿ ನಾರದರು ತಂದೆಯಾದ ಬ್ರಹ್ಮದೇವರನ್ನು ಸರ್ವ ಪಾಪಗಳು ನಾಶ ಮಾಡುವಂತ ವ್ರತ ಯಾವುದು ಅಂತ ಕೇಳ್ತಾರೆ. ಅಂದ್ರೆ ಹಿಂದೆ ನಾರದರು ಬ್ರಹ್ಮದೇವರಿಗೆ ಕೇಳ್ತಾರೆ. ಯಾಕಂದ್ರೆ ಅವನು ಪ್ರಜಾಪಿತ. ತಂದೆಯಾದ ಬ್ರಹ್ಮನಿಗೆ ಅಂತಂದ್ರೆ ನಾರದನ ತಂದೆ ಅಲ್ಲ, ಬ್ರಹ್ಮದೇವರು ಎಲ್ಲರ ತಂದೆ, ಅವನು ಪ್ರಜಾಪಿತ. ಹಾಗಾಗಿ ಬ್ರಹ್ಮದೇವರು ಸರ್ವ ಪಾಪಗಳನ್ನ ನಾಶ ಮಾಡ್ಲಿಕ್ಕೆ ಇರುವಂತಹ ವ್ರತವನ್ನ ತಿಳಿಸು ಅಂತ ಹೇಳ್ತಾರೆ. ವ್ರತಗಳು ಅಂತ ಇರೋದು ಪಾಪ ನಾಶ ಮಾಡ್ಲಿಕ್ಕೇನೆ, ಮತ್ತೆ ವ್ರತದ ಮೂಲಕ ಪುಣ್ಯದ ಫಲಗಳನ್ನ ಪಡಿಲಿಕ್ಕೆ. ಮತ್ತೆ ಇಂಥ ಒಂದು ಕಲಿಯುಗದ ಕಾಲದಲ್ಲಿ ಕೇವಲ ಜನರು ಪಾಪಗಳಿಂದ ಕೂಡಿದ್ದಾರೆ, ಪಾಪಗಳ ಕೊಡ ತುಂಬಿ ಹೋಗಿದೆ. ಅಂತಹ ಪಾಪದ ಕೊಡದಲ್ಲಿ ಆ ಪಾಪದ ಕೊಡ ತುಂಬಿದಾಗ ಎಲ್ಲೋ ಒಂದು ಕಡೆ ಪುಣ್ಯದ ಫಲವು ಒದಗ್ಲಿ ಅನ್ನೋಕ್ಕೋಸ್ಕರ ಭಗವಂತ ಎಲ್ಲರ ಮೇಲೆ ಕರುಣೆ ಮಾಡಿರುವಂತದ್ದು ಈ ಏಕಾದಶಿ ವ್ರತ. ಇಲ್ಲ ಅಂತಂದ್ರೆ ಯಾರು ಕೂಡ ಹೀಗೆ ಕರುಣೆ ಮಾಡೋದಿಲ್ಲ. ಎಲ್ಲ ದಾರಿಗಳು ಮುಚ್ಚಿ ಹೋದಾಗ ಭಗವಂತ ನಿನ್ನ ಪಾಪವನ್ನ ನೀನು ಹೀಗೆ ಕಡಿಮೆ ಮಾಡ್ಕೊಳ್ಬಹುದು, ನನ್ನನ್ನ ಬಂದು ನನ್ನ ಸನ್ನಿಧಿಗೆ ನೀನು ಬರ್ಲಿಕ್ಕೆ ನಿನ್ಗೆ ಹೀಗೇನೂ ಕೂಡ ಅವಕಾಶ ಉಂಟು. ಯಾಕಂದ್ರೆ ಪಾಪವನ್ನ ಕಡಿಮೆ ಮಾಡ್ಕೊಂಡಾಗೇನೆ ನಾವು ಆಧ್ಯಾತ್ಮಿಕದಲ್ಲಿ ಏಳಿಗೆ ಪಡೀಲಿಕ್ಕೆ ಸಾಧ್ಯ. ಇಲ್ಲ ಅಂದ್ರೆ ಪಾಪಗಳು ಇದ್ರೆ ನಾವು ಭಗವದ್ಗೀತೆ ಬುಕ್ ಅನ್ನ ನೋಡ್ಲಿಕ್ಕೂ ಕೂಡ ಆಗಲ್ಲ. ತೆಗೆದುಕೊಂಡು ಓದೋದಂದ್ರೆ ದೂರ ಉಳಿತು, ಅದನ್ನ ನೋಡ್ಲಿಕ್ಕೂ ಕೂಡ ನಮ್ಮ ಹಣೆಯಲ್ಲಿ ಬರ್ದಿರೋದಿಲ್ಲ. ಆದ್ರೆ ಪಾಶ್ಚಾತ್ಯ ದೇಶದವರು ಪುಣ್ಯವಂತರು, ಶ್ರೀಲ ಪ್ರಭುಪಾದಂತಹವರ ಒಂದು ಕರುಣೆಯಿಂದ ಅಲ್ಲಿ ಎಲ್ಲವೂ ಕೂಡ ಈ ಒಂದು ಭಗವದ್ಗೀತೆ ಪ್ರಚಲಿತದಲ್ಲಿದೆ. ಹೀಗೆ ನಮ್ಮ ಪಾಪವನ್ನ ಕಡಿಮೆ ಮಾಡ್ಕೊಳ್ಬಹುದು ಈ ಒಂದು ಏಕಾದಶಿಯ ವ್ರತಗಳಿಂದ. ಹಾಗಾದ್ರೆ ಈ ವ್ರತ ಹೇಗೆ ಮಾಡ್ಬೇಕು, ಮತ್ತೆ ಇದರಿಂದ ಆಗುವಂತಹ ಪ್ರಯೋಜನಗಳು ಏನೇನು ಅನ್ನೋದನ್ನ ನಾರದರು ಮತ್ತೆ ಕೇಳ್ತಾರೆ ಬ್ರಹ್ಮದೇವರಿಗೆ. ಹೇ ಪ್ರಭು, ಕಮಲಾಸನ ಬ್ರಹ್ಮದೇವ, ಅಂದ್ರೆ ಕಮಲದಂತಹ ಆಸನದಲ್ಲಿ ಕುಳಿತವ ಬ್ರಹ್ಮ, ಈ ಆಷಾಢ ವದ್ಯ ಕೃಷ್ಣ ಪಕ್ಷದಲ್ಲಿ ಏಕಾದಶಿ ಹೆಸರೇನು? ಅದರ ದೇವರು ಯಾರು, ಅಂದ್ರೆ ಅದರ ಭಗವಂತ ಯಾರು ಅಂತ ಕೇಳ್ತಾರೆ. ಯಾಕೆ ಇಲ್ಲಿ ಅದರ ಭಗವಂತ ಯಾರು ಅಂತ ಕೇಳ್ತಾ ಇರೋದು? ಎಲ್ಲರ ಭಗವಂತ ಒಬ್ಬನೇ, ಮತ್ತೆ ಯಾಕೆ ಇಲ್ಲಿ ಭಗವಂತ ಅಂತ ಹೇಳ್ತಾ ಇರೋದು ಅನ್ನೋದನ್ನ ನಾವು ಮುಂದೆ ನೋಡೋಣ. ಇಲ್ಲಿ ಅವರು ಕೇಳ್ತಾ ಇರೋದು, ನಾರದ, ಈ ಒಂದು ವ್ರತದ ವಿಧಿ ವಿಧಾನ ಹೇಗೆ, ಮತ್ತೆ ಅದರಿಂದ ಯಾವ ಫಲ ನಮಗೆ ದೊರೆಯುತ್ತೆ ಅನ್ನೋದನ್ನ ನನಗೆ ತಿಳಿಸು ಅಂತ ಇಲ್ಲಿ ನಾರದರು ಹೇಳ್ತಾರೆ. ಹಾಗಾಗಿ ನಾನು ನಿಮ್ಮ ಮುಖದಿಂದ, ಅಂದ್ರೆ ನಿಮ್ಮಿಂದ ನಾನು ಕೇಳಲು ಇಷ್ಟಪಡ್ತಾ ಇದ್ದೇನೆ, ಅದನ್ನ ನನ್ಗೆ ಹೇಳಿ ಅಂತ ಹೇಳಿದಾಗ ಆವಾಗ ಬ್ರಹ್ಮದೇವರು ಹೇಳ್ತಾರೆ, ಈ ಜನರ ಹಿತಕ್ಕಾಗಿ ನಾನು ನಿನಗೆ ಈ ಒಂದು ಏಕಾದಶಿಯ ವ್ರತವನ್ನ ಹೇಳ್ತೀನಿ, ಕೇಳು ಅಂತ. ಈ ಏಕಾದಶಿ ಹೆಸರು ಕಾಮಿಕಾ ಏಕಾದಶಿ. ಮತ್ತೆ ಇದರ ಮಹಾತ್ಮೆ ಕೇಳೋದ್ರಿಂದ ವಾಜಪೇಯ ಯಜ್ಞದ ಫಲ ದೊರೆಯುತ್ತೆ ಅಂತ ಹೇಳ್ತಾರೆ. ಈ ವಾಜಪೇಯ ಯಜ್ಞ ಅಂದ್ರೆ ಇದು ಹಲವು ಕುದುರೆಗಳನ್ನ
7 ಕುದುರೆಗಳನ್ನ ಕಟ್ಟಿ ಆ ಒಂದು ಯಜ್ಞದ ಲಾಭವನ್ನ ಪಡೆಯುವಂಥದ್ದು. ಪೂಜೆಯನ್ನ ಮಾಡಿ ಆ ಯಜ್ಞಗಳನ್ನ ಬಿಟ್ಟಾಗ ಅವು ಮರಳಿ ಆ ಯಜ್ಞದ ಜಾಗಕ್ಕೆ ಬಂದಾಗ ಆ ಒಂದು ಯಜ್ಞದ ಸಫಲತೆ ಸಿಗುತ್ತೆ. ಅದಕ್ಕೆ ವಾಜಪೇಯಿ ಯಜ್ಞ ಅಂತ ಹೇಳ್ತಾರೆ. ಈ ಯಜ್ಞ ಬಹಳ ಮಾಡೋದು ತುಂಬಾ ಕಷ್ಟ. ಹಿಂದಿನ ಕಾಲದಲ್ಲಿಯೂ ಕೂಡ, ಯಾವುದೇ ಯುಗದಲ್ಲಿಯೂ ಕೂಡ ವಾಜಪೇಯಿ ಯಜ್ಞ ಮಾಡೋದು ಬಹಳ ಕಷ್ಟಕರ. ಆದ್ರೆ ಕೇವಲ ಏಕಾದಶಿ ವ್ರತ ಮಾಡೋದ್ರಿಂದ ಈ ಒಂದು ಫಲ ದೊರಕುತ್ತೆ ಅಂತಂದ್ರೆ ಇದು ನಿಜಕ್ಕೂ ವೈಶಿಷ್ಟ್ಯವಾದದ್ದು. ಈ ಏಕಾದಶಿಯ ದಿನ ಶಂಖ, ಚಕ್ರ, ಗದಾ, ಪದ್ಮಧಾರಣ ಮಾಡುವಂತಹ ಲಕ್ಷ್ಮೀಪತಿಯಾದ ವಿಷ್ಣುವಿನ ಪೂಜೆ ಮಾಡಬೇಕು. ಆ ಶಂಖ, ಚಕ್ರ, ಗದಾ ಇವುಗಳನ್ನೆಲ್ಲ ತೊಟ್ಕೊಂಡವನು, ಅವನ ಹೆಸರು ಇನ್ನೊಂದು ಶ್ರೀಧರ ಅಂತ ಹೇಳ್ತಾರೆ. ಆ ಶ್ರೀಧರನ ಪೂಜೆ ಮಾಡ್ಬೇಕು ಅಂತ ಹೇಳ್ತಾರೆ. ವಿಷ್ಣುವಿನ ಪೂಜೆ ಅಂದ್ರೆ ಅವನೇ ವಿಷ್ಣುನೇ, ಅಂದ್ರೆ ಇವೆಲ್ಲ ತೊಟ್ಕೊಂಡವನು ಶ್ರೀಧರ. ಶಂಖ, ಚಕ್ರ, ಗದಾ, ಪದ್ಮ ಶ್ರೀ ಲಕ್ಷ್ಮಿ ಕಡೆಗೆ ಇರುತ್ತೆ. ಹಾಗಾಗಿ ಲಕ್ಷ್ಮಿ ತೊಟ್ಟಿರುವಂತಹ ಎಲ್ಲದನ್ನು ಧರಿಸಿದವ, ಹಾಗಾಗಿ ಶ್ರೀಧರ ಅಂತ ಹೇಳ್ತಾರೆ. ಸೊ ಅಂತವನ ಪೂಜೆಯನ್ನ ನೀವು ಮಾಡ್ಬೇಕು, ಅವನ ಧ್ಯಾನವನ್ನ ನೀವು ಮಾಡ್ಬೇಕು ಅಂತ ಬ್ರಹ್ಮ ನಾರದರಿಗೆ ಹೇಳ್ತಾರೆ. ಈ ದಿನ ಅಂದ್ರೆ ಇವತ್ತಿನ ದಿನ ಮಧು ಎಂಬ ಹೆಸರಿನ ದೈತ್ಯನ ಸಂಹಾರ ಮಾಡಿದ ಕಾರಣ ಮಾಧವನ ಯಾರು ವಿಷ್ಣುವಿನ ಪೂಜೆ ಮಾಡಿ ಧ್ಯಾನ ಮಾಡುತ್ತಾರೋ ಅವರಿಗೆ, ಮಾಧವನ ಯಾರು ವಿಷ್ಣುವಿನ ಪೂಜೆ ಮಾಡಿ ಧ್ಯಾನ ಮಾಡುತ್ತಾರೋ ಅವರಿಗೆ ಯಾವ ಫಲವೂ ದೊರೆಯುವುದು ಎಂಬುದನ್ನು ಕೇಳು. ಆಕ್ಚುಲಿ ಈ ದಿನದಂದು ಮಧು, ಅದಕ್ಕೆ ಮಧುಸೂದನ ಅಂತ ಹೇಳ್ತಾರೆ ಕೃಷ್ಣನಿಗೆ. ಕೃಷ್ಣ ಮಧು ಎಂಬ ರಾಕ್ಷಸನನ್ನ, ದೈತ್ಯ ರಾಕ್ಷಸನನ್ನ ಸಂಹಾರ ಮಾಡಿದ್ದ, ಹಾಗಾಗಿ ಅವನಿಗೆ ಮಧುಸೂದನ ಅಂತ ಹೇಳ್ತಾರೆ. ಮಾಧವ ಅಂತಂದ್ರೆ ಮಾಯಾಧವನ, ಮಾಯೆಯನ್ನ ಧರಿಸಿದವ, ಹಾಗಾಗಿ ಮಾಯಾಧವ. ಅದೃಷ್ಟ ದೇವತೆಯ ಪತಿಯೂ ಕೂಡ ಹೌದು. ಹೀಗೆ ವಿಷ್ಣುವಿನ ಪೂಜೆ ನಾವು ಮಾಡೋದ್ರಿಂದ ನಮಗೆ ಇದರಲ್ಲಿಂದ ಫಲವು ದೊರೆಯಲಿಕ್ಕೆ ಸಾಧ್ಯ. ಈ ಏಕಾದಶಿಯ ದಿನ ವಿಷ್ಣುವಿನ ಪೂಜೆ ಮಾಡ್ಬೇಕು, ಅಂದ್ರೆ ಶ್ರೀಧರನ ಪೂಜೆ ಮಾಡೋದ್ರಿಂದ ಯಾವ ಪುಣ್ಯ ಫಲ ದೊರೆಯುತ್ತೆ ಅನ್ನೋದನ್ನ ಮುಂದುವರಿಸ್ತಾ ಬ್ರಹ್ಮದೇವರು ಹೇಳ್ತಾರೆ. ಗಂಗೆಯಲ್ಲಿ, ಕಾಶಿಯಲ್ಲಿ, ನೈಮಿಷಾರಣ್ಯದಲ್ಲಿ, ನೈಮಿಷಾರಣ್ಯ ಅಂತಂದ್ರೆ ಈ ಪರೀಕ್ಷಿತ ಮಹಾರಾಜ ಇದನ್ನ ಈ ಒಂದು ನೈಮಿಷಾರಣ್ಯದಲ್ಲಿಯೇ ಶುಕುಮನುಗಳಿಂದ 7 ದಿನಗಳಲ್ಲಿ ಭಾಗವತಮನ್ನ ಕೇಳಿರುವಂಥದ್ದು. ಅಲ್ಲೇ ನೈಮಿಷಾರಣ್ಯದಲ್ಲಿ ಋಷಿಮುನಿಗಳು ಕೂಡ ಪ್ರಶ್ನೆಗಳನ್ನ ಶುಕುಮನುಗಳಿಗೆ ಕೇಳುವುದರ ಮೂಲಕ ತಮ್ಮ ಆಧ್ಯಾತ್ಮಿಕ ಪ್ರಗತಿಯನ್ನ ಸಾಧಿಸಿದ್ರು, ಆತ್ಮ ಸಾಕ್ಷಾತ್ಕರಿಸಿಕೊಂಡರು. ಅಂತ ಒಂದು ನೈಮಿಷಾರಣ್ಯ ಇದು. ಅದು ಒಂದು ಪುಷ್ಕರ ಕ್ಷೇತ್ರ ಅಂತ ಹೇಳ್ತಾರೆ, ಅಂದ್ರೆ ಪುಣ್ಯವಾದಂತಹ ಕ್ಷೇತ್ರ. ಗಂಗೆಯಲ್ಲಿ ನಾವು ಎಷ್ಟು ಸ್ನಾನ ಮಾಡಿ ಮಿಂದೇಳ್ತೀವೋ, ಕಾಶಿಯಲ್ಲಿ ನೈಮಿಷಾರಣ್ಯಕ್ಕೆ ಹೋಗಿ ಬರುವಂತಹ ಫಲ ಈ ಪೂಜಾ ಮಾತ್ರದಿಂದ ದೊರಕುತ್ತಂತೆ. ಯಾರಿಗೆ ಗಂಗೆಯಲ್ಲಿ ಮಿಂದು ಬರ್ಲಿಕ್ಕಾಗಲ್ವೋ, ಕಾಶಿಯಲ್ಲಿ ಹೋಗ್ಲಿಕ್ಕಾಗಲ್ವೋ, ನೈಮಿಷಾರಣ್ಯಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ವೋ, ಇವತ್ತಿನ ಒಂದು ಏಕಾದಶಿ ಮಾಡೋದ್ರಿಂದ ನಾವು ಈ ಎಲ್ಲ ಈ ಕ್ಷೇತ್ರಗಳಿಗೆ ಹೋಗಿ ಬಂದಂತಹ ಫಲಗಳನ್ನ, ಕ್ಷೇತ್ರವನ್ನ ನಾವು ಹೋಗಿ ಬಂದ್ರೆ ದೊರೆಯುವಂತಹ ಫಲ ನಮ್ಗೆ ಈ ಒಂದು ಏಕಾದಶಿಯಿಂದ ದೊರಕುತ್ತದೆ ಅಂತ ಹೇಳ್ತಾರೆ. ಮತ್ತೆ ಈ ಪೂಜಾ ಮಾತ್ರದಿಂದ ಯಾವ ಫಲವು ಸಿಗುತ್ತದೋ ಅದು ಕೇದಾರದಲ್ಲಿ ಮತ್ತು ಸೂರ್ಯಗ್ರಹಣ ಕಾಲದಲ್ಲಿ ಕುರುಕ್ಷೇತ್ರದಲ್ಲಿ ಸ್ನಾನ ಮಾಡಿದ್ರು ಸಿಗುವುದಿಲ್ಲ ಅಂತ ನೋಡಿ. ಈ ಪೂಜಾ ಮಾಡೋದ್ರಿಂದ ಈಗ ಕೇದಾರನಾಥ ಅಲ್ಲಿ ಹೋಗ್ಲಿಕ್ಕೂ ಕೂಡ ಆಗಲ್ಲ. ಅಂತ ಒಂದು ಸ್ಥಳದಲ್ಲಿ ಹೋಗಿ ಸ್ನಾನ ಮಾಡಿ ಬರುವಷ್ಟು ಫಲ ದೊರಕುತ್ತೆ. ಮತ್ತೆ ಈ ಕುರುಕ್ಷೇತ್ರದಲ್ಲಿ ಸೂರ್ಯಗ್ರಹಣ ಕಾಲದಲ್ಲಿ ಕುರುಕ್ಷೇತ್ರ ನಡೆದಾಗ 2 ಗ್ರಹಣಗಳು ಸಂಭವಿಸಿತ್ತು ಒಟ್ಟಾರೆ 12 ದಿನಗಳಲ್ಲಿ. ಒಂದು ಚಂದ್ರಗ್ರಹಣ, ಇನ್ನೊಂದು ಸೂರ್ಯಗ್ರಹಣ. ಈ ಚಂದ್ರಗ್ರಹಣ, ಸೂರ್ಯಗ್ರಹಣ ನಡಿಲಿಕ್ಕೆ ಅದಕ್ಕಾಗಿನೇ ಬಹಳಷ್ಟು ಮಾರಣ ಹೋಮಗಳೆಲ್ಲ ನಡೆದ್ವು. ಅದನ್ನ ನಾವು ಕಂಡ್ಕೊಳ್ಬಹುದು. ಅಂದ್ರೆ ಗ್ರಹಣ ಅಂದ್ರೂ ಕೂಡ ಅಷ್ಟು ಪೂರಕವಾದದ್ದಲ್ಲ. ಅಂತ ಸೂರ್ಯಗ್ರಹಣದ ಕಾಲದಲ್ಲಿ ಕುರುಕ್ಷೇತ್ರದಲ್ಲಿ ಸ್ನಾನ ಮಾಡಿದರೂ ನಮ್ಗೆ ಈ ಒಂದು ಹರೇ ಕೃಷ್ಣ ಕುರುಕ್ಷೇತ್ರದಲ್ಲಿ ಸ್ನಾನ ಮಾಡಿದ್ರೂ ಕೂಡ ಸಿಗುವುದಿಲ್ಲ ಅಂತೆ. ಯಾಕಂದ್ರೆ ಕುರುಕ್ಷೇತ್ರ ಅನ್ನೋದು ಧರ್ಮಕ್ಷೇತ್ರ, ಪುಣ್ಯಕ್ಷೇತ್ರ. ಆ ಪುಣ್ಯಕ್ಷೇತ್ರದಲ್ಲಿ ಸೂರ್ಯಗ್ರಹಣ ಇದ್ದಾಗ ನಾವು ಹೋಗಿ ಅಲ್ಲಿ ಸ್ನಾನ ಮಾಡಿ ಬಂದ್ರೆ ಒಳ್ಳೇದು ಅಂತ ಹೇಳ್ತಾರೆ. ಹಾಗೆ ಈ ಸೂರ್ಯಗ್ರಹಣದಲ್ಲಿ ಇದ್ದಾಗ ನಾವು ಅಲ್ಲಿ ಹೋಗಿ ಸ್ನಾನ ಮಾಡಿ ಬರೋದಕ್ಕಿಂತ ಈ ಒಂದು ವ್ರತವನ್ನ ಮಾಡಿದ್ರೆ ನಮ್ಗೆ ಅದರ ಪ್ರಯೋಜನ ದೊರಕುತ್ತೆ ಅಂತ ಹೇಳ್ತಾರೆ. ಈಗ ಒಂದೊಂದಾಗಿ ನೋಡೋದಾದ್ರೆ ಈ ಮೇಲೆ ಹೇಳಿರೋ ಹಾಗೆ ಯಾವುದು
ವಾಜಪೇಯ ಯಜ್ಞ ಮಾಡುವಂತಹ ಫಲ ನಮ್ಗೆ ದೊರಕುತ್ತೆ. ಗಂಗೆಯಲ್ಲಿ ಸ್ನಾನ ಮಾಡಿದ ಫಲ, ಕಾಶಿ ನೈಮಿಷಾರಣ್ಯದ ಪುಷ್ಕರ ಕ್ಷೇತ್ರದಲ್ಲಿ ಹೋಗಿ ಬಂದಂತಹ ಫಲ, ಕೇದಾರದಲ್ಲಿ ಮತ್ತೆ ಸೂರ್ಯಗ್ರಹಣದ ಕಾಲದಲ್ಲಿ ಕುರುಕ್ಷೇತ್ರದಲ್ಲಿ ಸ್ನಾನ ಮಾಡಿದರ ಫಲ ಇದರಿಂದ ದೊರಕುತ್ತೆ. ಮತ್ತೆ ಜೊತೆಗೆ ಇನ್ನ ಹೆಚ್ಚುವರಿ ಹೇಳ್ತಾ ಭಗವಂತ ಯಾರು ಬ್ರಹ್ಮದೇವ ಫಲವನ್ನು ಗೋದಾವರಿ ನದಿಗೆ ಸಿಂಹರಾಶಿಯಲ್ಲಿ, ಅಂದ್ರೆ ಈ ಪೂಜಾ ಮಾತ್ರದಿಂದ ಸಿಗುವ ಫಲವು ಗೋದಾವರಿ ನದಿಗೆ ಸಿಂಹರಾಶಿಯಲ್ಲಿ ಗುರು ಬಂದ ಕಾಲದಲ್ಲಿ ವ್ಯತಿಪಾತ ಅಥವಾ ಗಂಡಕ ಯೋಗದಲ್ಲಿ ಸ್ನಾನ ಮಾಡಿದ್ರು ಸಿಗುದಿಲ್ಲ ಅಂತೆ. ಸೊ ಗಂಡಕ ಯೋಗ ಅಂತಂದ್ರೆ ಅದು ಒಂದು ಬಹಳ ಗಂಡಕ ಅಂದ್ರೆ ಒಂದೇನೋ ನಮ್ಗೆ ಆಪತ್ತನ್ನ ತಂದು ಕೊಡುವಂತಹ ಗಳಿಗೆ ಅಂತ ಹೇಳ್ತಾರೆ. ಸೊ ಅಂತಹ ಗಳಿಗೆಯಲ್ಲಿ ಗೋದಾವರಿ ನದಿಯಲ್ಲಿ ಸ್ನಾನವನ್ನ ಮಾಡ್ತಾರೆ. ಮತ್ತೆ ಸಿಂಹರಾಶಿಯಲ್ಲಿ ಗುರು ಬಂದಾಗ ನಾವು ಮಿಂದೆದ್ರೆ ಆ ಗಂಡಕ ದೂರ ಆಗುತ್ತೆ ಅಂತ ಒಂದು ವೇದಗಳಲ್ಲಿ ತಿಳಿಸ್ತಾರೆ. ಬಂದಂತಹ ಗಂಡಕ ದೂರ ಆಗತ್ತೆ ಅಂತ. ಹಾಗೆ ನಾವು ಏನು ಈ ಗಂಡಕ ಬಂದಾಗ ಅಲ್ಲಿ ಗೋದಾವರಿ ನದಿಯಲ್ಲಿ ಸ್ನಾನ ಮಾಡ್ತೀವೋ ಆ ರಾಶಿಯಲ್ಲಿ ಅಂತಹ ಫಲವೂ ಕೂಡ ಈ ನಮ್ಗೆ ಈ ಒಂದು ಏಕಾದಶಿ ಕಾಮಕ ಏಕಾದಶಿ ಮಾಡೋದ್ರಿಂದ ದೊರಕುತ್ತೆ ಅನ್ನೋದನ್ನ ಬ್ರಹ್ಮದೇವ ನಾರದಿಗೆ ಹೇಳ್ತಾರೆ. ಯಾವ ಮನುಷ್ಯ ಸಮುದ್ರ ಮತ್ತು ವನ ಸಹಿತ ಯಾರು ಪೃಥ್ವಿಯ ದಹನ ಮಾಡುತ್ತಾರೋ ಅವನಿಗೆ ಸಿಗುವ ಪುಣ್ಯ ಫಲವು ಮತ್ತು ಕಾಮಿಕ ಏಕಾದಶಿ ವ್ರತ ಮಾಡುವವರಿಗೆ ಸಿಗುವ ಪುಣ್ಯ ಫಲ ಒಂದೇ ಇರುವುದಂತೆ. ಯಾವ ಮನುಷ್ಯ ಸಮುದ್ರ, ಹೇಗೆ ಸಮುದ್ರವನ್ನ ಅವರು ದಾನ ಮಾಡ್ಲಿಕ್ಕೆ ಸಾಧ್ಯ? ಈಗ ಎಲ್ಲರನ್ನೂ ಕೂಡ ಆ ಈ ಒಂದು ಈ ದಾನ ಮಾಡ್ಬೇಕು ಅಂತಂದ್ರೆ ಅವ್ರ ಹತ್ರ ಅದಿರ್ಬೇಕಲ್ಲ. ಸೊ ಅದು ಇಲ್ಲದೆ ಇದ್ದಾಗ ಹೇಗೆ ದಾನ ಮಾಡ್ತಾರೆ? ಹಾಗಾಗಿ ವನ ಸಹಿತ ಅಂತ ಹೇಳ್ತಾರೆ. ಯಾರ್ದಿದೆ ಈಗ ವನ? ಭಗವಂತನದೇ ಎಲ್ಲವೂ ಕೂಡ. ಹಾಗಾಗಿ ಯಾರು ಈ ಪೃಥ್ವಿಯ ದಾನ ಅಂತಂದ್ರೆ ಇರುವಂತ ಭೂಮಿ ದಾನ ಮಾಡ್ತಾರೋ ಅವ್ರಿಗೆ ಯಾವ ಫಲ ಸಿಗುತ್ತೋ ಅದೇ ಫಲ ಕಾಮಿಕ ಏಕಾದಶಿ ಮಾಡೋದ್ರಿಂದ ಸಿಗುತ್ತಂತೆ. ಸೊ ಇಷ್ಟೊಂದು ಪುಣ್ಯ ಫಲವನ್ನ ಹೊಂದಿರುವಂತದ್ದು ಈ ಒಂದು ಕಾಮಿಕ ಏಕಾದಶಿ. ಮತ್ತೆ ಇನ್ನು ಮುಂದುವರಿಸ್ತಾ ಹೇಳ್ತಾರೆ, ಯಾವ ಮನುಷ್ಯ ಸರ್ವ ಸಾಹಿತ್ಯದೊಂದಿಗೆ ಪ್ರಸವ ಕಾಲದಲ್ಲಿ ಆಕಳ ದಾನ ಮಾಡುತ್ತಾನೋ, ಪ್ರಸವ ಕಾಲದಲ್ಲಿ ಅಂತಂದ್ರೆ ಈ ಒಂದು ಹೆರಿಗೆಯ ವೇಳೆಯಲ್ಲಿ ಅಂತ ಹೇಳ್ತಾರೆ. ಅಂತ ಸಮಯದಲ್ಲಿ ಆಕಳ ದಾನ ಮಾಡ್ತಾರೋ ಆ ಗೋದಾನ ಪುಣ್ಯ ಫಲ ಕಾಮಿಕ ಏಕಾದಶಿ ವ್ರತ ಮಾಡೋದ್ರಿಂದ ದೊರೆಯುತ್ತದಂತೆ. ಮತ್ತೆ ಈಗ ಈ ಏಕಾದಶಿಗೆ ಯಾರು ಭಗವಂತನಂದ್ರೆ ಶ್ರೀಧರನೆಂಬ ಹೆಸರನ್ನು ಧಾರಣ ಮಾಡಿರುವ ವಿಷ್ಣುವಿನ ಹೆಸರೇ ಇದು ಶ್ರೀಧರ ಅನ್ನುವಂಥದ್ದು. ಶ್ರೀಧರ, ಶ್ರೀ ಅಂದ್ರೆ ಲಕ್ಷ್ಮಿಯನ್ನ ಧರಿಸಿದವ. ಇದೇ ಹೇಳಿರೋ ಹಾಗೆ ಶಂಖ ಗದ ಪದ್ಮಾಸ್ತ ಇವೆಲ್ಲವೂ ಕೂಡ. ಸೊ ಹೀಗೆ ಧಾರಣ ಮಾಡಿರುವುದರಿಂದ ನಾವು ವಿಷ್ಣುವಿನ ಪೂಜೆಯನ್ನ ಮಾಡ್ಬೇಕು ಅಂತ ಹೇಳ್ತಾರೆ. ಹಾಗಾಗಿ ಅವನಿಗೆ ದೇವ, ಗಂಧರ್ವ, ನಾಗ, ಪನ್ನಗರ ಪೂಜೆ ಮಾಡಿದ ಫಲವೂ ದೊರೆಯುತ್ತದೆ ಅಂತ ಹೇಳ್ತಾರೆ. ಅಂದ್ರೆ ದೇವಾದಿ ದೇವತೆಗಳಿಗೆ ಮಾಡಿದಂತಹ ಎಲ್ಲ ದೇವತೆಗಳಿಗೆ ಮಾಡಿದಂತಹ ಫಲ, ಗಂಧರ್ವರಿಗೆ ಪೂಜೆ ಮಾಡಿದಂತಹ ಫಲ, ನಾಗ ಪೂಜೆ ಮಾಡಿದ ಫಲ, ಪನ್ನಗರ ಪೂಜೆ ಮಾಡಿದ ಫಲ ಇವೆಲ್ಲವೂ ಕೂಡ ಇದರಿಂದ ದೊರೆಯುತ್ತೆ ಅಂತ ಹೇಳ್ತಾರೆ. ಇಲ್ಲಿ ಶ್ರೀಧರ ಅಂತಂದ್ರೆ ಯಾರು ಭಾಗ್ಯಗಳನ್ನ ಹೊತ್ತಿದ್ದಾರೋ, ಭಾಗ್ಯಲಕ್ಷ್ಮಿಯ ಪತಿ ಇವನು ಶ್ರೀಧರ. ಹಾಗಾಗಿ ಶ್ರೀಧರನ ಪೂಜೆ ಮಾಡ್ಬೇಕು ಅಂತ ಹೇಳ್ತಾರೆ. ಹರೇ ಕೃಷ್ಣ. ಮಾತಾಜಿ ನನ್ ವಾಯ್ಸ್ ಕೇಳಿಸ್ತಾ ಇದೆಯಾ? ಹಾ ಕೇಳಿಸ್ತಾ ಇದೆ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹಾ ಕೇಳಿಸ್ತಾ ಇದೆ. ಓಕೆ. ದೇವತೆಗಳಿಗೆ ಗಂಧರ್ವ, ನಾಗ, ಪನ್ನಗರ ಪೂಜೆ ಮಾಡಿದಂತಹ ಫಲ ಇದರಿಂದ ದೊರಕುತ್ತೆ ಅಂತ ಹೇಳ್ತಾರೆ. ಮತ್ತೆ ಈ ಪೂಜೆ ಮಾಡೋದು ಹೇಗೆ ಅನ್ನೋದನ್ನು ಕೂಡ ಮುಂದೆ ವಿವರಿಸ್ತಾರೆ. ಮತ್ತೆ ಇವೆಲ್ಲ ಪೂಜೆಗಳವರನ್ನ ಮಾಡೋದ್ರಿಂದ ಇಲ್ಲಿ ಅವರು ಪಾಪದಿಂದ ಮುಕ್ತರಾಗ್ತಾರೆ ಅನ್ನೋದನ್ನ ಹೇಳ್ತಾರೆ.
ಶ್ರೀಧರ ಪೂಜೆ ಯಥಾಶಕ್ತಿ ಮಾಡಬೇಕು ಅಂತ. ಅಂದ್ರೆ ಎಲ್ಲರ ಶಕ್ತಿಗೆ ಅನುಗುಣವಾಗಿ ಇದೆಯೋ ಅವರು ಮಾಡಬೇಕು. ಯಾರು ಸಂಸಾರದ ರೂಪದ ಮಹಾಸಾಗರದಲ್ಲಿ ಬಿದ್ದಿರುವರು, ನಾವು ಸಂಸಾರ ಎಂಬ ಸಾಗರದಲ್ಲಿ ಬಿದ್ದಿದ್ದೇವೆ. ಜೊತೆಗೆ ಈ ನಮ್ಮ ದೇಹವನ್ನು ಕೂಡ ಒಂದು ಸಾಗರನೇ. ಈ ದೇಹ ಎಂಬ ಸಾಗರದಲ್ಲಿ ನಾವು ದಾಟ್ಬೇಕು. ಮತ್ತೆ ಸಂಸಾರದ ಸಾಗರದಲ್ಲಿ ನಾವು ಬಿದ್ದಿರೋದ್ರಿಂದ ಇದನ್ನು ಕೂಡ ನಾವು ದಾಟ್ಬೇಕು ಅಂತಂದ್ರೆ ನಮ್ಗೆ ಪಾಪ ಹೋಗ್ಬೇಕು. ಯಾಕಂದ್ರೆ ಪಾಪದ ಕೆಸರಿನಲ್ಲಿ ನಾವು ಸಿಲುಕ್ಬಿಟ್ಟಿದೆ. ಹಾಗಾಗಿ ನಮ್ಗೆ ಆ ಕೆಸರಿನಿಂದ ಎದ್ದು ಬರ್ಲಿಕ್ಕೆ ಆಗ್ತಾ ಇಲ್ಲ. ಅಲ್ಲೇ ಸಿಲುಕೊಂಡು ನಾವು ಒದ್ದಾಡ್ತಾ ಇದ್ದೇವೆ. ಅದಕ್ಕಾಗಿ ಈ ಒಂದು ಜನರ ಉದ್ಧಾರಕ್ಕಾಗಿ ಈ ಒಂದು ಬ್ರಹ್ಮ ನಾರದರಿಗೆ ಇಂಥ ಒಂದು ಕಾಮಿಕ ಏಕಾದಶಿಯ ಒಂದು ಉತ್ತಮವಾದ ವ್ರತವನ್ನ ತಿಳಿಸ್ತಾರೆ. ಹೇ ನಾರದ, ಮತ್ತೆ ಮುಂದುವರಿಸ್ತಾ ಬ್ರಹ್ಮದೇವರು ಹೇಳ್ತಾರೆ, ಈ ಕಾಮಿಕ ಏಕಾದಶಿಯ ಹೊರತಾಗಿ ಪವಿತ್ರ ಮತ್ತು ಪಾಪದ ನಾಶ ಮಾಡುವಂತಹ ಬೇರೆ ಯಾವ ಏಕಾದಶಿಯೂ ಇಲ್ಲ ಎಂಬುದನ್ನು ಹೇಳ್ತಾರೆ. ಎಷ್ಟೊಂದು ಏಕಾದಶಿ ಇದೆ, ಮತ್ತೆ ಯಾಕೆ ಇದು ಪಾಪನಾಶ ಮಾಡುವುದರಲ್ಲಿ ಹೆಚ್ಚಿನ ಕೈ ಹೊಂದಿದೆ ಅಂದ್ರೆ ಇದು ಒಂದು ಪವಿತ್ರವಾದಂಥದ್ದು. ಪಾಪನಾಶ ಮಾಡುವಂತಹ ಬೇರೆ ಯಾವ ಏಕಾದಶಿಯೂ ಇಲ್ಲ ಅನ್ನೋದನ್ನ ಹೇಳ್ತಾರೆ. ಮುಖ್ಯವಾಗಿ ಇಲ್ಲಿ ಪಾಪನಾಶ ಮಾಡಿ ನಮ್ಮನ್ನ ಶುದ್ಧರನ್ನಾಗಿ ಮಾಡುತ್ತೆ. ಬೇರೆ ಎಲ್ಲ ಏಕಾದಶಿಗಳು ಕೇವಲ ನಮ್ಮ ಪಾಪನಾಶ ಮಾಡಬಹುದು, ಆದ್ರೆ ಶುದ್ಧರನ್ನಾಗಿ ಪವಿತ್ರರನ್ನಾಗಿ ಮಾಡೋದು ಈ ಒಂದು ಕಾಮಿಕ ಏಕಾದಶಿ. ಬಹಳ ಪೂರ್ವದಲ್ಲಿಯೇ ಭಗವಂತನು ಸ್ವತಃ ನನಗೆ ಹೇಳಿರುತ್ತಾನೆ. ಅಂದ್ರೆ ಈ ಬ್ರಹ್ಮದೇವ ನಾರದರಿಗೆ ಯಾಕೆ ಹೇಳ್ತಾ ಇರೋದು? ಯಾಕಂದ್ರೆ ಭಗವಂತನೇ ಬ್ರಹ್ಮನಿಗೆ ಹೇಳ್ತಾ ಇರೋದು ಇದನ್ನ. ಅದಕ್ಕಾಗಿ ಭಗವಂತ ನನಗೆ ಹೇಳಿರೋದನ್ನ ನಾನು ನಿನಗೆ ಹೇಳ್ತಾ ಇದ್ದೇನೆ ಅನ್ನೋದನ್ನ ಹೇಳ್ತಾರೆ. ಆಧ್ಯಾತ್ಮ ವಿದ್ಯೆಯಲ್ಲಿ ಮಗ್ನನಾದ ಮನುಷ್ಯನಿಗೆ ಯಾವ ಫಲ ದೊರೆಯುವುದೋ ಅದಕ್ಕಿಂತಲೂ ಹೆಚ್ಚಿಗೆ ಪುಣ್ಯ ಫಲವು ಈ ಏಕಾದಶಿ ವ್ರತ ಮಾತ್ರದಿಂದ ಸಿಗುತ್ತದೆ ಅಂತ ಹೇಳ್ತಾರೆ. ಈ ವ್ರತ ಮಾಡುವವನು ಏಕಾದಶಿಯ ದಿನ ಏನೇನ್ ಮಾಡ್ಬೇಕು ಅಂತ ಹೇಳ್ತಾರೆ. ವ್ರತದ ವಿಧಿವಿಧಾನಗಳನ್ನ ನೋಡೋಣ. ವ್ರತದ ವಿಧಿವಿಧಾನಗಳಲ್ಲಿ ಈ ಏಕಾದಶಿಯ ದಿನ ರಾತ್ರಿ ಜಾಗರಣೆ ಮಾಡ್ಬೇಕು ಅಂತ ಹೇಳ್ತಾರೆ. ಎಲ್ಲಾ ಏಕಾದಶಿಗೂ ಕೂಡ ಜಾಗರಣೆ ಮಾಡ್ಬೇಕು. ಆದ್ರೂ ಕೂಡ ವಿಶೇಷವಾಗಿ ಇಲ್ಲಿ ನಾವು ದೀಪವನ್ನ 24 ಗಂಟೆ ಹಚ್ಬೇಕಾಗಿರೋದ್ರಿಂದ ರಾತ್ರಿ ಜಾಗರಣೆ ಮಾಡ್ಬೇಕು ಅಂತ ಹೇಳ್ತಾರೆ. ಇದರಿಂದ ಏನಾಗತ್ತೆ? ಇದರಿಂದ ನಮಗೆ ಯಮಧೂತರ ಭಯ ಇಲ್ಲ, ಮತ್ತೆ ನಾವು ದುರ್ಗತಿ ಆಗೋದಿಲ್ಲ. ಗತಿ ಇಲ್ದವ್ರು, ದುರ್ಗತಿಗೆ ಬೀಳ್ದವ್ರು ಯಾವಾಗ ಬೇಕು ಆವಾಗ ನಮ್ಮ ಒಂದು ನಿರ್ಧಾರವನ್ನ ನಾವು ತೆಗೆದುಕೊಳ್ಬಹುದು. ಯಾಕಂದ್ರೆ ಎಲ್ಲರಿಗೂ ಭಗವಂತನೇ ಗತಿ. ಅದಕ್ಕೋಸ್ಕರ ಇಲ್ಲಿ ಅವನಿಗೆ ಅಂತ ಒಂದು ದುರ್ಗತಿಯ ಪ್ರಸಂಗನೇ ಬರುವುದಿಲ್ಲ. ಮತ್ತೆ ಅಂತ ವ್ಯಕ್ತಿ ಯಾರು ಈ ಏಕಾದಶಿಯನ್ನ ಮಾಡ್ತಾರೋ ಮುಂದಿನ ಜನ್ಮದಲ್ಲಿ ಅವನು ನೀಚ ಯೋನಿಯಲ್ಲಿ ಹುಟ್ಟೋದಿಲ್ಲ ಅಂತ ಹೇಳ್ತಾರೆ. ನೀಚ ಯೋನಿಗಳು ಅಂತಂದ್ರೆ ಇಲ್ಲಿ ಪ್ರಾಣಿಗಳು, ಅದರಲ್ಲಿ ಪ್ರಾಣಿಗಳು ಕೂಡ ನೀಚ ಯೋನಿಗಳಿರುತ್ತೆ, ಅಂತದ್ರಲ್ಲಿ ಹುಟ್ಟೋದಿಲ್ಲ ಅಂತ ಹೇಳ್ತಾರೆ. ಮತ್ತೆ ಯೋಗಿ ಜನರೆಲ್ಲ, ಯಾರ್ಯಾರು ಯೋಗಿಗಳಿದ್ದಾರೆ ಅವರೆಲ್ಲ ಕಾಮಿಕ ವ್ರತದಿಂದ ಮುಕ್ತಿ ಪಡಿಬಹುದು ಅಂತಂದ್ರೆ ಈಗ ಕೆಲವೊಬ್ರು ಯೋಗಿಗಳು ಅಷ್ಟಾಂಗ ಯೋಗವನ್ನ ಮಾಡಿದ್ರು ಕೂಡ ಅವ್ರಿಗೂ ಅದ್ರ ಸಫಲತೆ ಸಿಗೋದಿಲ್ಲ. ಯಾಕಂತಂದ್ರೆ ಅದು ಒಂದು ಕಠಿಣಕರವಾದಂತಹ ಶ್ರಮವಾದಂತಹ ಒಂದು ವಿಧಾನ. ಎಷ್ಟು ನೀವು 5ನೇ ಹಂತವರೆಗೂ ಹೋಗಿನೂ ಕೂಡ ಮತ್ತೆ ಕೆಳಗಡೆ ಬೀಳ್ಬೋದು, ಮತ್ತೆ ಮೊದಲಿಂದ ಪ್ರಾರಂಭ ಮಾಡ್ಬೇಕು ನೀವು. ಹಾಗೆ ಯಾರು ಯೋಗದಲ್ಲಿ ತೊಡಗಿದ್ದಾರೋ ಅವರು ಈ ಏಕಾದಶಿಯನ್ನ ಮಾಡೋದ್ರಿಂದ ಅವರಿಗೆ ಮುಕ್ತಿ ದೊರಕುತ್ತೆ ಅಂತ. ಅಂದ್ರೆ ಅವ್ರು ಮಾಡ್ತಾ ಇರುವಂತಹ ಆ ಒಂದು ಯೋಗದ ಉದ್ದೇಶ ಈಡೇರುತ್ತೆ ಅನ್ನೋದನ್ನ ಹೇಳ್ತಾರೆ. ಆದ್ದರಿಂದ ಮನುಷ್ಯ ಎಲ್ಲ ಪ್ರಯತ್ನ ಮಾಡಿ ಈ ವ್ರತವನ್ನ ಮಾಡಬೇಕು ಅಂತ. ಎಲ್ಲ ಪ್ರಯತ್ನ ಮಾಡಿ ಅಂದ್ರೆ ಇನ್ಮೇಲೆ ಹೇಳಿರುವಂತಹ ಎಲ್ಲದನ್ನ ಕೂಡ ವಿಧಿವಿಧಾನಗಳನ್ನ ಪಾಲಿಸಿ ಅವರು ವ್ರತವನ್ನ ಆಚರಿಸ್ಬೇಕು. ಮತ್ತೆ ವಿಶೇಷವಾಗಿ ಈ ಏಕಾದಶಿಯ ದಿನದಂದು ತುಳಸಿ ದಳಗಳನ್ನ ಭಗವಂತನಿಗೆ ಪೂಜಿಸ್ಬೇಕು. ಶ್ರೀಧರ ಅಂದ್ರೆ ಮತ್ತೆ ಏನೋ ಸೆಪರೇಟ್ ನಾವು ತರಬೇಕಾಗಿಲ್ಲ, ವಿಷ್ಣುವಿನ ರೂಪಾನೇ, ವಿಷ್ಣುವಿನಿಗೆ ನಾವು ತುಳಸಿ ಪತ್ರಗಳನ್ನ ಅರ್ಚಿಸ್ಬೇಕು ಅಂತ ಇಲ್ಲಿ ಒಂದು ಶ್ಲೋಕವನ್ನ ತಿಳಿಸಲಾಗಿದೆ. ಈ ಕಮಲ ಪತ್ರ ನೀರಿನಿಂದ ಹೇಗೆ ಇರುವುದು ಅಂದ್ರೆ ಈ ಒಂದು ಏಕಾದಶಿಯ ಮಹಿಮೆ ಹೇಗೆ ಅಂದ್ರೆ ಈ ಒಂದು ಕೆಸರಿನಲ್ಲಿ ಕಮಲ ಇರುತ್ತೆ, ನೀರಿನಲ್ಲಿ ಕಮಲ ಇರುತ್ತೆ. ಆ ಕಮಲದ ಎಲೆಗೆ ಆ ನೀರಿನಲ್ಲಿ ಇರುವಂತಹ ಆ ಒಂದು ನದಿಯಲ್ಲಿ ಒಂದು ಕೆಸರಿನಲ್ಲಿದ್ರೂ ಕೂಡ ನೀರಿನಲ್ಲಿದ್ರೂ ಕೂಡ ಆ ಒಂದು ಹನಿ ನೀರು ಕೂಡ ಆದ್ರೆ ಎಲೆಗೆ ತಾಕೋದಿಲ್ಲ. ಹಾಗೇನೆ ಮನುಷ್ಯ ಇಂಥ ಒಂದು ಮಹಾಸಾಗರದಲ್ಲಿ ಇದ್ರೂ ಕೂಡ ಈ ಒಂದು ದುಃಖವೆಂಬ ಮಹಾಸಾಗರದಲ್ಲಿ ಇದ್ರೂ ಕೂಡ ಅವನು ಈ ಪಾಪಗಳಿಂದ ಮುಕ್ತನಾಗ್ತಾನೆ. ಅಂದ್ರೆ ಈ ಪಾಪಗಳು ಅವನಿಗೆ ಲಿಪ್ತರನ್ನಾಗಿ ಮಾಡೋದಿಲ್ಲ, ಪಾಪಗಳಿಂದ ನಿರ್ಲಿಪ್ತನಾಗಿಡ್ತಾನೆ ಅನ್ನೋದನ್ನ ಹೇಳ್ತಾರೆ.
ಅಲಿಪ್ತನಾಗ್ತಾನೆ. ಅಲಿಪ್ತ ಅಂತಂದ್ರೆ ಅವನಿಗೆ ಪಾಪಗಳು ತಗಲೋದಿಲ್ಲ, ಅಂಟೋದಿಲ್ಲ ಅಂತ. ಮತ್ತು ನಾನಾ ಆಭರಣಗಳು ಮತ್ತು ರತ್ನಾದಿ ಬೆಳ್ಳಿ ಬಂಗಾರದ ಒಡವೆಗಳನ್ನ ಅರ್ಪಣ ಮಾಡಿದ ಫಲದಷ್ಟು ಪುಣ್ಯವು ಒಂದು ತುಳಸಿ ದಳದಿಂದ ಪೂಜೆ ಮಾಡಿದ ಮಾತ್ರದಿಂದ ದೊರೆಯುತ್ತದೆ. ಈಗ ಇಲ್ಲಿವರೆಗೂ ನಾವು ತಿಳ್ಕೊಂಡ್ವಿ ಕೇವಲ ಪೂಜೆ ಮಾಡೋದ್ರಿಂದ. ಆದ್ರೆ ಈ ಪೂಜೆ ವಿಧಿವಿಧಾನದಲ್ಲಿ ತುಳಸಿ ದಳವನ್ನ ಭಗವಂತನಿಗೆ ಅರ್ಪಿಸೋದ್ರಿಂದ ಏನು ಫಲ ಸಿಗುತ್ತೆ ಅನ್ನೋದನ್ನು ಕೂಡ ತಿಳಿಸಿದ್ದಾರೆ. ಕೇವಲ ನಾವು ಒಂದು ತುಳಸಿ ದಳವನ್ನ ಭಗವಂತನಿಗೆ ಅರ್ಪಿಸಿದ್ರೆ ನಮಗೆ ಈಗ ನಾನಾ ಆಭರಣಗಳನ್ನ, ವಿಭಿನ್ನವಾದಂತಹ ಆಭರಣ, ರತ್ನಾದಿ ಬೆಳ್ಳಿ ಬಂಗಾರ ಒಡವೆಗಳನ್ನ ಅರ್ಪಣ ಮಾಡಿದ ಫಲ. ಯಾರಿಗೆ ಅರ್ಪಣ ಮಾಡಿರೋದು? ಭಗವಂತನಿಗೆ. ನಾವು ಭಗವಂತನಿಗೆ ಏನು ಇವೆಲ್ಲ ಒಡವೆಗಳನ್ನ ಅರ್ಪಣೆ ಮಾಡಿದ್ರೆ ಯಾವ ಫಲ ಸಿಗುತ್ತೋ ಅದೇ ಫಲ ಕೇವಲ ತುಳಸಿ ದಳವನ್ನ ಅರ್ಪಿಸೋದ್ರಿಂದ ಸಿಗುತ್ತೆ, ಅರ್ಪಿಸೋದ್ರಿಂದ ದೊರೆಯುತ್ತದೆ ಅಂತ ಹೇಳ್ತಾರೆ. ಯಾಕಂದ್ರೆ ಭಗವಂತನಿಗೆ ತುಳಸಿ ದಳ ಅಂದ್ರೆ ತುಂಬಾ ಇಷ್ಟ. ಮತ್ತೆ ಆ ತುಳಸಿ ದಳದಿಂದ ಪೂಜೆ ಮಾಡಿದ್ರೆ ಇನ್ನೂ ಕೂಡ ಅವನು ಸಂತೋಷವನ್ನ ಪಡ್ತಾನೆ. ಮತ್ತೆ ಅಷ್ಟು ಯಾರಿಂದಲೂ ಸಂತೋಷ ಪಡುವುದಿಲ್ಲ. ಮತ್ತೆ ಈ ತುಳಸಿ ದಳದಿಂದ ನಾವು ಪೂಜೆ ಮಾಡಿದ್ರಿಂದ ಅವನು ಎಷ್ಟು ಸಂತೋಷ ಪಡ್ತಾನೋ ಅಷ್ಟು ಬೇರೆ ನಾವು ಮಾಡಿದ್ರೆ, ಬೇರೆ ಏನನ್ನೋ ಅವನಿಗೆ ಅರ್ಪಿಸಿ ಮಾಡಿದ್ರು ಕೂಡ ಅಷ್ಟು ಅವನಿಗೆ ಸಂತೋಷ ಸಿಗೋದಿಲ್ಲ ಅಂತ ಹೇಳ್ತಾರೆ. ಭಗವಂತನಿಗೆ ಕೇವಲ ಈ ತುಳಸಿ ದಳದ ಮೇಲೆ ತುಂಬಾ ಪ್ರೀತಿ. ಯಾರು ಈ ತುಳಸಿ ದಳದಿಂದ ಭಗವಂತನನ್ನ ಪೂಜಿಸ್ತಾರೋ ಅವನು ಜನ್ಮ ಜನ್ಮಾಂತರದಲ್ಲಿ ಮಾಡಿದ ಪಾಪಗಳಿಂದ ಮುಕ್ತನಾಗ್ತಾನೆ ಅನ್ನೋದನ್ನ ಹೇಳಿದ್ದಾರೆ. ಮತ್ತೆ ಇನ್ನೂ ಕೂಡ ಹೆಚ್ಚುವರಿ ಹೇಳ್ತಾ, ಇವತ್ತಿನ ದಿನ ಕೇವಲ ನಾವು ತುಳಸಿಯ ದರ್ಶನ ಮಾತ್ರದಿಂದ ನಮ್ಮ ಪಾಪಗಳನ್ನ, ಎಲ್ಲ ಪಾಪಗಳನ್ನ ನಾವು ಕಡಿಮೆ ಮಾಡ್ಕೊಳ್ಬಹುದು. ಇನ್ನೂ ಮುಂದುವರೆದು ತುಳಸಿ ಸ್ಪರ್ಶವನ್ನ ಮಾತ್ರ ಮಾಡೋದ್ರಿಂದ ಕೀಳ್ಬಾರ್ದು. ಯಾಕಂದ್ರೆ ಇವತ್ತು ಏಕಾದಶಿ. ತುಳಸಿ ಸ್ಪರ್ಶ ಮಾತ್ರದಿಂದ ಶರೀರ ಪವಿತ್ರವಾಗತ್ತೆ ಅಂತ ಹೇಳ್ತಾರೆ. ನೋಡಿ, ಎಷ್ಟೊಂದು ಕಲುಷಿತವಾಗಿರುವಂತಹ ಈ ದೇಹ, ಮಾನಸಿಕವಾಗಿ ದೈಹಿಕವಾಗಿ ಕಲುಷಿತ ಆಗಿರುವಂತಹ ಈ ನಮ್ಮ ದೇಹ, ಇವತ್ತಿನ ದಿನ ಯಾರು ತುಳಸಿ ದಳದ ಸ್ಪರ್ಶ ಮಾಡಿಲ್ವೋ ಆಮೇಲೆ ಮಾಡಿ. ತುಳಸಿ ದಳವನ್ನ ಕೇವಲ ಸ್ಪರ್ಶ ಮಾಡಿ ನಮಸ್ಕರಿಸಿ, ನಿಮ್ಮ ಶರೀರ ಪವಿತ್ರವಾಗುತ್ತೆ ಅಂತ ಹೇಳ್ತಾರೆ. ಅದ್ರ ಜೊತೆಗೆ ನೀವು ಏಕಾದಶಿಯೂ ಕೂಡ ಮಾಡಿರ್ಬೇಕು. ಮತ್ತೆ ತುಳಸಿಗೆ ನಮಸ್ಕಾರ ಮಾಡೋದ್ರಿಂದ ನಮ್ಮಲ್ಲಿರುವಂತಹ ಯಾವುದೇ ರೋಗ ರುಜಿನಗಳಿರ್ಲಿ ಅವೆಲ್ಲವೂ ಕೂಡ ನಾಶವಾಗುತ್ತೆ. ಇವತ್ತಿನ ಒಂದು ವಿಶೇಷ ಇದು, ತುಳಸಿಯ ವಿಶೇಷ. ಮತ್ತೆ ತುಳಸಿ ಪೂಜೆ ಮಾಡೋದ್ರಿಂದ ಯಮನ ಭಯ ನಮಗೆ ಇರೋದಿಲ್ಲ. ಯಮ ಯಾವಾಗ ಬರ್ತಾನೋ ಗೊತ್ತಿಲ್ಲ, ಯಮ ಕಿಂಕರರು ಯಾವಾಗ ನಮ್ಮನ್ನ ಕರೆದೊಯ್ದಕ್ಕೂ ಬರ್ತಾರೋ ಗೊತ್ತಿಲ್ಲ. ಹಾಗಾಗಿ ತುಳಸಿ ಪೂಜೆಯಿಂದ ನಮ್ಗೆ ಯಮನ ಭಯವೂ ಕೂಡ ನಾಶವಾಗುತ್ತೆ ಅನ್ನೋದನ್ನ ಹೇಳ್ತಾರೆ. ಮತ್ತೆ ಯಾವಾಗ್ಲೂ ನಮ್ಮ ಅಂಗಳದಲ್ಲಿ ಎಲ್ಲರಿಗೂ ಗೊತ್ತಿರುವಂತಹ ವಿಷಯ ಇದು, ನಾವು ಸಾಮಾನ್ಯವಾಗಿ ಇದನ್ನ ಆಚರಿಸ್ಕೊಂಡು ಬಂದಿರುವಂಥದ್ದು ಮೊದಲಿನಿಂದನೂ ಕೂಡ, ಪೂರ್ವಜರಿಂದ. ತುಳಸಿ ಪೂಜೆ ಮಾಡೋದು, ತುಳಸಿ ಯಾವಾಗ್ಲೂ ಕೂಡ ಅಂಗಳದ ಮುಂದೆ ಇರ್ಲೇಬೇಕು ಅನ್ನೋದು ಒಂದು ಶಾಸ್ತ್ರ. ಇದನ್ನ ಹಿರಿಯರು ಕೂಡ ಮೊದ್ಲಿಂದ ಪಾಲಿಸ್ತಾ ಬಂದಿದ್ದಾರೆ, ಅದನ್ನು ಕೂಡ ಮುಂದುವರ್ಸ್ಕೊಂಡು ಬಂದಿದ್ದೀವಿ. ಕೆಲವೊಂದು ಜಾಗದಲ್ಲಿ ಒಂದು ನಿಸರ್ಗದ ಈ ಒಂದು ಇದಕ್ಕೆ, ಪರಿಸರಕ್ಕೆ ಅನುಗುಣವಾಗಿ ಅಥವಾ ಕ್ಲೈಮೆಟಿಕಲ್ ಕಂಡೀಷನ್ಸ್ ಅಲ್ಲಿ ಬೆಳಿಲಿಕ್ಕಿಲ್ಲ, ಆದ್ರೂ ಕೂಡ ವಿವಿಧ ವಿಧಾನಗಳಿಂದ ಅಲ್ಲಿನೂ ಕೂಡ ತುಳಸಿ ಗಿಡವನ್ನ ಬೆಳೆಸ್ತಾ ಇದ್ದಾರೆ. ಹೀಗೆ ಅಂಗಳದಲ್ಲಿ ನಾವು ತುಳಸಿಯನ್ನ ನೆಡಬೇಕು, ಹಚ್ಚಿದರೆ ಭಗವಾನ್ ಕೃಷ್ಣನ ವಾಸ ನಮ್ಮ ಮನೆಯಲ್ಲಿ ಇರುತ್ತೆ ಅಂತ ಹೇಳ್ತಾರೆ. ಮತ್ತೆ ಭಗವಂತನ ಚರಣ ಕಮಲಕ್ಕೆ ತುಳಸಿ ದಳ ಅರ್ಪಣೆ ಮಾಡಿದ್ರೆ ಮುಕ್ತಿ ದೊರೆಯುತ್ತೆ. ಇದನ್ನು ದಿನಾಲು ಮಾಡ್ಬೇಕು. ಆಕ್ಚುಲಿ ಭಗವಂತನ ಚರಣಕ್ಕೆ ಯಾವಾಗ್ಲೂ ತುಳಸಿ ದಳವನ್ನ ಅರ್ಪಿಸ್ಬೇಕು. ಸಪೋಸ್ ನಿಮಗೆ ಅರ್ಪಿಸ್ಲಿಕ್ಕೆ ಆಗ್ಲಿಲ್ಲ ಅಂತಂದ್ರೆ ಇವತ್ತಿನ ದಿನ ಬಹಳ ಸೂಕ್ತವಾದಂತಹ ದಿನ, ಭಗವಂತನ ಚರಣ ಕಮಲಗಳಿಗೆ ತುಳಸಿ ದಳವನ್ನ ಅರ್ಪಿಸೋದು. ಅಂತಹ ಈ ತುಳಸಿಗೆ ನಾವು ನಮಸ್ಕಾರ ಮಾಡ್ಬೇಕು ಇವತ್ತಿನ ದಿನ. ಯಾವ ಮನುಷ್ಯ ಏಕಾದಶಿಯ ದಿವಸ ದೇವರ ಮನೆಯಲ್ಲಿ ಅಂದ್ರೆ ಗುಡಿಯಲ್ಲಿ ಹಗಲಿರುಳು ದೀಪವನ್ನ ಹಚ್ತಾನೋ, ಮತ್ತೆ ಈ ಒಂದು ದಳವನ್ನ ಬಿಟ್ಟು ಇನ್ನು ಮುಂದುವರಿಯುತ್ತಾ ಯಾರು ಹಗಲಿರುಳು 24 ಗಂಟೆ, ಇವತ್ತು ಬೆಳಗ್ಗೆಯಿಂದ ನಾಳೆ ಬೆಳಗ್ಗಿನವರೆಗೆ ದೀಪ ಅಂದ್ರೆ ಯಾವ ದೀಪ? ತುಪ್ಪದ ದೀಪ ಮತ್ತೆ ಎಳ್ಳೆಣ್ಣೆ ಬಹಳ ಸೂಕ್ತವಾದದ್ದು ಭಗವಂತನಿಗೆ. ಯಾರು ಈ ದೀಪವನ್ನ ಹಚ್ತಾರೋ, ಗುಡಿಯಲ್ಲಾದ್ರೂ ಹಚ್ಬಹುದು ಅಥವಾ ಮನೆಯಲ್ಲಾದ್ರೂ ಹಚ್ಬಹುದು. ಸೊ ಅವನು ಪುಣ್ಯದ ಸಂಖ್ಯೆ ಎಷ್ಟಿರುತ್ತಂದ್ರೆ ಚಿತ್ರಗುಪ್ತನಿಗೂ ಕೂಡ ಅದನ್ನ ಎಣಿಸ್ಲಿಕ್ಕೆ ಸಾಧ್ಯ ಇಲ್ಲಂತೆ. ಎಲ್ಲರ ಪಾಪ ಪುಣ್ಯದ ಕಾಗುಣಿತವನ್ನ ಮಾಡುವವನು ಚಿತ್ರಗುಪ್ತನೇ. ಚಿತ್ರಗುಪ್ತನಿಗೇನೆ ಗೊತ್ತಾಗೋದಿಲ್ಲಂತೆ ನೀನ್ ಎಷ್ಟು ಪುಣ್ಯ ಮಾಡಿದೀಯ ಅಂತ.
ಅಷ್ಟೊಂದು ಪುಣ್ಯಗಳು ನಮ್ಗೆ ಒದಗುತ್ತೆ ಅಂತ ಹೇಳ್ತಾರೆ. ಸೊ ಈ ಪುಣ್ಯಗಳು ಬೇಕಾಗಿರೋದು ನಮ್ಮ ಆಧ್ಯಾತ್ಮಿಕಕ್ಕೆ. ಆಧ್ಯಾತ್ಮಿಕಕ್ಕಾಗಿ ನಾವು ಬಳಸ್ಕೋಬೇಕೇ ವಿನಃ, ಈ ಪುಣ್ಯವನ್ನ ಆಧ್ಯಾತ್ಮಿಕಕ್ಕಾಗಿ ನಾವು ಖರ್ಚು ಮಾಡ್ಕೊಳ್ಬೇಕೇ ವಿನಃ ನಮ್ಮ ಭೌತಿಕ ಒಂದು ಪ್ರಯೋಜನಕ್ಕಾಗಿ ಅಲ್ಲ. ಮತ್ತೆ ಏಕಾದಶಿಯ ದಿವಸ ಯಾರು ದೀಪವನ್ನ ಭಗವಂತನ ಮುಂದೆ ಯಾವಾಗ್ಲೂ ಇರುವುದೋ, ಕೇವಲ ಭಗವಂತನಿಗಷ್ಟೇ ಸಂತೋಷ ಅಲ್ಲ, ಕೇವಲ ನಮಗೆ ಪುಣ್ಯ ಅಷ್ಟೇ ಸಿಗೋದಲ್ಲ, ನಮ್ಮ ಪಿತೃಗಳು, ಯಾವ ಪಿತೃಗಳಂತಂದ್ರೆ ಆ ಯಾರು ಅವರಿಗೆ ಇನ್ನೂ ಕೂಡ ಮುಕ್ತಿ ಸಿಕ್ಕಿಲ್ವೋ, ಅಥವಾ ಅವ್ರು ಇನ್ನೂ ಕೂಡ ನರಳಾಡ್ತಾ ಇದ್ದಾರೋ, ಅವ್ರಿಗೆ ಇನ್ನೂ ತೊಂದರೆ ಇದೆಯೋ ಅಂತವರು ಹಿಂದಿನ ಪೀಳಿಗೆ ಎಲ್ಲಾ ನಿಮ್ಮ ಹಿಂದಿನ ಪೂರ್ವಜರ ಪಿತೃಗಳು ಕೂಡ ಸ್ವರ್ಗದಲ್ಲಿ ವಾಸ ಮಾಡುವ ಹಾಗೆ ಆಗತ್ತಂತೆ. ಅವರ ಪಾಪವೂ ಕೂಡ ವಿಮೋಚನೆ ಆಗತ್ತೆ. ಮತ್ತೆ ಅವರು ಅಮೃತ ಪಾನ ಮಾಡ್ತಾರಂತೆ. ಅಮೃತ, ಮರಣ ಹೊಂದದೇ ಇರುವಂತಹ ಪಾನವನ್ನ ಅವ್ರು ಮಾಡ್ತಾರೆ, ಮತ್ತೆ ಸ್ವರ್ಗದಲ್ಲಿ ವಾಸಿಸ್ತಾರೆ ಅಂತ ಹೇಳ್ತಾರೆ. ಯಾವ ಮನುಷ್ಯನು ಏಕಾದಶಿಯ ದಿನ, ಅದೇ ಹೇಳ್ತಾ ಇರೋದು, ಎಣ್ಣೆಯದು ಇಲ್ಲವೇ ತುಪ್ಪದ ದೀಪವನ್ನ ದೇವರ ಮುಂದೆ ಹಚ್ತಾರೋ, ಕೋಟಿ ಕೋಟಿ ದೀಪದ ಪ್ರಕಾಶದಲ್ಲಿ ಸೂರ್ಯ ಲೋಕಕ್ಕೆ ಹೋಗ್ತಾರಂತೆ. ಅದಲ್ದೆ ಪಿತೃಗಳಿಗಷ್ಟೇ ಅಲ್ದೆ, ನಮ್ಗೆ ಪುಣ್ಯ ಸಿಗೋದಷ್ಟೇ ಅಲ್ದೆ, ನಮ್ಮ ಒಂದು ಮೃತ್ಯುವಿನ ನಂತರ ಯಾರು ಯಮಕಿಂಕರರು, ಇದು ವಿಷ್ಣು ದೂತರು ಏನ್ ಮಾಡ್ತಾರಂತೆ, ನಾವು ಹಚ್ಚಿದ ತುಪ್ಪದ ದೀಪ, ಅದೇ ತುಪ್ಪದ ದೀಪ, ಡಿಸ್ಟರ್ಬೆನ್ಸ್ ಇದೆಯಾ ಮಾತಾಜಿ ನನ್ ಕಡೆಗೆ? ಹರೇ ಕೃಷ್ಣ, ಡಿಸ್ಟರ್ಬೆನ್ಸ್ ಬರ್ತಾ ಇದೆಯಾ ಮಾತಾಜಿ ನನ್ ಕಡೆ? ಇಲ್ಲ ಮಾತಾಜಿ. ಹರೇ ಕೃಷ್ಣ. ನಮ್ಗೆ ಡಿಸ್ಟರ್ಬೆನ್ಸ್ ಬಹಳ ಇದೆ. ಹೌದಾ? ನಂದ ಬರ್ತಾ ಇಲ್ವಾ? ಬರ್ತಾ ಇದೆ, ಸ್ವಲ್ಪ ಸಣ್ಣಾಗಿದೆ ವಾಯ್ಸ್. ಹಾ, ಕೋಟಿ ಕೋಟಿ ದೀಪ, ನಮ್ಮ ಮೃತ್ಯುವಿನ ನಂತರ ಕೋಟಿ ಕೋಟಿ ದೀಪದ ಪ್ರಕಾಶದೊಂದಿಗೆ, ಅಂದ್ರೆ ಅದೇ ತುಪ್ಪದ ದೀಪ ನಾವೇನ್ ಹಚ್ಚಿರ್ತೀವೋ ಅದೇ ಕೋಟಿ ಕೋಟಿ ದೀಪದ ಪ್ರಕಾಶದೊಂದಿಗೆ ನಾವು ಸೂರ್ಯ ಲೋಕಕ್ಕೆ ನಮ್ಮನ್ನ ಕರೆದುಕೊಂಡು ಹೋಗ್ತಾರೆ ಅಂತ ಹೇಳ್ತಾರೆ. ಅಲ್ಲಿ ಇರೋದು ಹೇಗೆ, ಅದು ನಮ್ಮ ಭೌತಿಕ ದೇಹ ತೆಗೆದುಕೊಂಡು ಹೋಗಿ ಅಲ್ಲಿರ್ಲಿಕ್ಕೆ ಆಗಲ್ಲ. ಅದೇ ಭಗವಂತನ ಒಂದು ಮಹಿಮೆ. ಹೀಗೆ ನಮ್ಮ ಮೃತ್ಯುವಿನ ನಂತರ ನಮ್ಮ ಆತ್ಮ ಈ ಕೋಟಿ ಕೋಟಿ ದೀಪದ ಪ್ರಕಾಶದೊಂದಿಗೆ ಸೂರ್ಯ ಲೋಕವನ್ನ ತಲುಪುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಇಲ್ಲಿ ಬ್ರಹ್ಮದೇವರು ಹೇಳ್ತಾರೆ, ನಾನು ಈ ಕಾಮಿಕಾದ ಏಕಾದಶಿಯ ಮಹಾತ್ಮೆಯನ್ನ ನಿನ್ಗೆ ಹೇಳಿದ್ದೀನಿ ಈಗ. ಮತ್ತೆ ಮನುಷ್ಯ ಎಲ್ಲ ಪಾಪಗಳನ್ನ ನಾಶ ಮಾಡುವಂತಹ ಈ ಕಾಮಿಕಾ ಏಕಾದಶಿಯ ವ್ರತವನ್ನ ನೀವೆಲ್ಲರೂ ಮಾಡಬೇಕು. ಈ ಏಕಾದಶಿಯನ್ನ ಮಾಡುವವರು ಈ ಮೇಲೆ ಹೇಳಿರುವಂತ ಅಷ್ಟೇ ಅಲ್ಲ, ಮೇಲೆ ಹೇಳಿರುವಂತಹ ಅಷ್ಟೇ ಪ್ರಯೋಜನವನ್ನಲ್ಲ. ಈಗ ಬ್ರಹ್ಮ ಹತ್ಯ ಅಂತ ಹೇಳ್ತಾರೆ, ಭ್ರೂಣ ಹತ್ಯಾ ಪಾಪಗಳನ್ನ ನಾಶ ಮಾಡುತ್ತದೆ. ಬ್ರಹ್ಮ ಹತ್ಯೆ ಅಂದ್ರೆ ಇದಕ್ಕೊಂದು ಕತೆ ಇದೆ, ನಾನು ಇದು ಮುಗಿದ್ಮೇಲೆ ನಾನು ನಿಮ್ಗೆ ಹೇಳ್ತೇನೆ. ಬ್ರಹ್ಮ ಹತ್ಯೆ ಅಂದ್ರೆ ಬ್ರಾಹ್ಮಣನನ್ನೇ ಹತ್ಯೆ ಮಾಡದವನಿಗೆ ಬ್ರಹ್ಮ ಹತ್ಯಾ ಪಾಪ ಒದಗುತ್ತೆ. ಅಂತಹ ಪಾಪವನ್ನು ಕೂಡ ನಾಶ ಮಾಡುತ್ತಂತೆ ಇದು ಭ್ರೂಣ ಹತ್ಯೆ. ಈಗ ತಾಯಿ ಅಥವಾ ಮನೆಯವರು ಯಾರಾದ್ರೂ ಮಹಿಳೆಗೆ ಇಲ್ಲಿ ಇರುವಂತಹ ಭ್ರೂಣವನ್ನ ಹತ್ಯೆ ಮಾಡಿದ್ದಾಗ, ಅವರು ಈ ಒಂದು ಏಕಾದಶಿಯನ್ನ ಮಾಡಿದಾಗ ಅವರ ಪಾಪಗಳು ಕೂಡ ನಾಶವಾಗುತ್ತೆ. ತಿಳಿದೋ ತಿಳಿಯಲಾರದೋ ಮಾಡಿದಾಗ, ಅದು ಇಂಟೆನ್ಷನಲಿ ಮಾಡಿದ್ರೆ, ಉದ್ದೇಶಪೂರ್ವಕವಾಗಿ ಮಾಡಿದ್ರೆ ತಪ್ಪು. ಉದ್ದೇಶಪೂರ್ವಕವಾಗಿ ಮಾಡದೇ ಇದ್ದಾಗ ಅವರ ಪಾಪಗಳು ನಾಶವಾಗುತ್ತೆ, ಮತ್ತೆ ಅವರಿಗೆ ಸ್ವರ್ಗ ಪ್ರಾಪ್ತಿ ಆಗುತ್ತೆ ಅಂತ ಹೇಳ್ತಾರೆ. ಇದನ್ನೆಲ್ಲ ಕೇಳಿದಾಗ ಕೆಲವೊಮ್ಮೆ ಅನ್ಸುತ್ತೆ, ನಾವ್ ಏನೇ ಪಾಪ ಮಾಡಿದ್ರು ಕೂಡ ವ್ರತವನ್ನ ಆಚರಿಸಿ ಬಿಟ್ರೆ ನಮ್ಗೆ ಸ್ವರ್ಗ ಪ್ರಾಪ್ತಿ ಆಗುತ್ತೆ ಅಂತ. ತಪ್ಪು ಕಲ್ಪನೆ. ಭಗವಂತನ ನೋಡ್ತಾ ಇರ್ತಾನೆ, ಗೊತ್ತು ಅವನಿಗೆ ನೀವು ಉದ್ದೇಶಪೂರ್ವಕವಾಗಿ ಮಾಡ್ತಾ ಇದ್ದೀರೋ ಅಥವಾ ನೀವು ಭಗವಂತನ ಪ್ರೀತಿಗಾಗಿ ಮಾಡ್ತಾ ಇದ್ದೀರೋ ಅನ್ನೋದನ್ನ. ಯಾಕಂದ್ರೆ ಅವನು ಸರ್ವಾಂತರ್ಯಾಮಿ, ತಿಳ್ಕೊಂಡಿರ್ತಾನೆ. ಅವನಿಗೆ ಮೋಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮನ್ನ ನೀವು ಮೋಸ ಮಾಡ್ಕೊಳ್ಬಹುದು, ಯಾಕಂದ್ರೆ ಅವನು ನಿಮ್ಮಲ್ಲಿದ್ದಾನೆ, ನಿಮ್ಮನ್ನೇ ನೋಡ್ತಾ ಇದ್ದಾನೆ. ಅವನಿಗೆ ಮೋಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅವನಿಗೆ ನೀವು ಮೋಸ ಮಾಡಿದ್ರೆ ಅವನು ನಿಮ್ಗೆ ನೀವು ಮಾಡೋದಕ್ಕಿಂತ ದುಪ್ಪಟ್ಟು ಮೋಸವನ್ನ ಅವನು ಮಾಡ್ತಾನೆ, ಅಂದ್ರೆ ನಿಮ್ಮನ್ನ ನೀವು ಮಾಡ್ಕೊಂಡ್ ಬಿಡ್ತೀರಾ ಅಂತ. ಹಾಗಾಗಿ ಇಲ್ಲಿ ಆಧ್ಯಾತ್ಮಿಕ ಪ್ರಗತಿಗಾಗಿ ಮಾತ್ರ ಈ ಪ್ರಯೋಜನಗಳನ್ನ ನಾವು ಪಡ್ಕೊಳ್ಬೇಕು. ನಾಳೆಗೆ ಇಂಥ ವ್ರತಗಳಿದ್ದಾವೆ ಅಂತ ಹೇಳಿ ಪಾಪಗಳನ್ನ ಮಾಡಿ ವ್ರತವನ್ನ ಆಚರಿಸಿದ್ರೆ ಎಲ್ಲರೂ ಕೂಡ ಪಾಪಿಗಳೇ ಆಗಿರ್ತಾರೆ, ಮತ್ತೆ ಎಲ್ಲವೂ ಕೂಡ ಈ ವ್ರತಗಳಿಗೆ ಒಂದು ಅರ್ಥನೇ ಇರೋದಿಲ್ಲ.
ಮತ್ತೆ ಯಾರು ಈ ಕಾಮಿಕಾ ಏಕಾದಶಿಯ ಮಹಾತ್ಮೆಯನ್ನ ಶ್ರದ್ಧೆಯಿಂದ ಕೇಳ್ತಾರೋ, ಯಾರ್ಯಾರು ಈ ಎಲ್ಲ ಏಕಾದಶಿ ಮಹಿಮೆನ ಈಗ ಕೇಳಿದಿರೋ ಅವರೆಲ್ಲರೂ ಕೂಡ ಪಾಪಗಳಿಂದ ಮುಕ್ತಿಯನ್ನ ಪಡೆದು ವಿಷ್ಣು ಲೋಕಕ್ಕೆ ಹೋಗುತ್ತೀರಾ ಅನ್ನೋದನ್ನ ಹೇಳ್ತಾರೆ. ಹಾಗಾಗಿ ಶ್ರೀ ಬ್ರಹ್ಮ ವೈವರತ್ ಪುರಾಣದಲ್ಲಿ ಕಾಮಿಕಾ ಏಕಾದಶಿಯ ಮಹಾತ್ಮೆ ಸಂಪೂರ್ಣ. ಸರ್ವಂ ಕೃಷ್ಣ ಅರ್ಪಣಮಸ್ತು. ಇಷ್ಟೊಂದು ಪ್ರಯೋಜನ ಈ ಕಾಮಿಕಾ ಏಕಾದಶಿಯಿಂದ ಇದೆ. ಈಗ ನೋಡೋಣ ಈ ಒಂದು ಕಾಮಿಕಾ ಏಕಾದಶಿಯ ಹಿಂದೆ ಇರುವಂತಹ ಒಂದು ಕಥೆ. ಒಂದು ಊರಿನಲ್ಲಿ ಒಬ್ಬ ಶೂದ್ರ, ಅವನು ಕೆಲಸ ಮಾಡುವಾಗ ಅಲ್ಲಿ ಬಂದಂತಹ ಬ್ರಾಹ್ಮಣರೊಂದಿಗೆ ವಾದ ವಿವಾದ ಆಗುತ್ತೆ. ವಾದ ವಿವಾದ ಆಗೋದ್ರಿಂದ ಮತ್ತೆ ಅವರು ಹೊಡೆಯೋ ಮಟ್ಟಿಗೂ ಕೂಡ ಆ ಒಂದು ವಾದ ವಿವಾದ ಮುಂದುವರಿಯುತ್ತೆ. ಆವಾಗ ಆ ಶೂದ್ರನಿದ್ದವನು ಬ್ರಾಹ್ಮಣರಿಗಿಂತ ಗಟ್ಟಿಯಾದವರು ಅವರು, ಯಾಕಂದ್ರೆ ತುಂಬಾ ಚಟುವಟಿಕೆಯಲ್ಲಿ ತೊಡಗಿರೋರವರು. ಅವನ್ ಏನ್ ಮಾಡ್ತಾನೆ, ಏನೋ ಮಾಡ್ಲಿಕ್ಕೆ ಹೋಗಿ ಅವನನ್ನ ಕೊಂದು ಬಿಡ್ತಾನೆ, ಬ್ರಾಹ್ಮಣನನ್ನ. ಅವನ್ಗೆ ಕೊಲ್ಬೇಕು ಅಂತ ಇರ್ಲಿಲ್ಲ, ಆ ಒಂದು ಸಿಟ್ಟಿನಲ್ಲಿ ಆ ಒಂದು ಕೃತ್ಯ ಆಗೋಗ್ಬಿಡುತ್ತೆ. ಆಮೇಲೆ ಅವನೇನ್ ಮಾಡ್ತಾನೆ, ಆ ಬ್ರಾಹ್ಮಣನ ಒಂದು ಅಂತ್ಯ ಸಂಸ್ಕಾರವನ್ನ ಮಾಡೋದಕ್ಕೆ ಮುಂದಾಗ್ತಾನೆ. ಆವಾಗ ಅಲ್ಲಿ ಇರುವಂತಹ ಇತರ ಬ್ರಾಹ್ಮಣರು ಅವನಿಗೆ ಬಹಿಷ್ಕಾರವನ್ನ ಹಾಕ್ತಾರೆ. ನಿನ್ಗೆ ಮಾಡ್ಲಿಕ್ಕೆ ಬರೋದಿಲ್ಲ, ನೀನು ಮಾಡ್ಬಾರ್ದು, ನೀನು ಬ್ರಹ್ಮ ಹತ್ಯೆಗೆ ಒಳಗಾಗಿದ್ದೀಯಾ, ಬ್ರಹ್ಮ ಹತ್ಯೆಯ ಪಾಪ ನಿನ್ಗೆ ಬರುತ್ತೆ ಅಂತ ಹೇಳಿ ಶಾಪ ಹಾಕಿದಾಗ ಆವಾಗ ಅವನು ಪಾಶ್ಚಾತ್ತಾಪದಿಂದ, ಉದ್ದೇಶಪೂರ್ವಕವಾಗಿ ಮಾಡಿರುವುದಿಲ್ಲ, ಅದಕ್ಕಾಗಿ ಅವನು ಕ್ಷಮೆ ಕೇಳ್ತಾನೆ. ನಾನು ಬ್ರಾಹ್ಮಣನ ಒಂದು ಅಂತ್ಯ ಸಂಸ್ಕಾರವನ್ನು ನಾನು ಮಾಡ್ಬೇಕು, ಈ ಬ್ರಹ್ಮ ಹತ್ಯೆಯಿಂದನೂ ಕೂಡ ನಾನು ಪಾರಾಗ್ಬೇಕು, ಯಾವ್ದಾದ್ರು ಇದಕ್ಕೆ ಒಂದು ಪರಿಹಾರ ಇದ್ದರೆ ತಿಳಿಸಿ ಅಂತ ಇತರ ಬ್ರಾಹ್ಮಣರಿಗೆ ಕೇಳಿದಾಗ ಆವಾಗ ಈ ಒಂದು ಕಾಮಿಕಾ ಏಕಾದಶಿಯ ಮಹಿಮೆಯನ್ನ ಅವನಿಗೆ ತಿಳಿಸಲಾಗುತ್ತೆ. ಆವಾಗ ಅವನು ಕಾಮಿಕಾ ಏಕಾದಶಿಯನ್ನ ಮಾಡಿ ಈ ಬ್ರಹ್ಮ ಹತ್ಯೆಯಿಂದ ಅವನು ಪರಿಹಾರವನ್ನ ಪಡ್ಕೊಳ್ತಾನೆ. ಈ ಪಾಪದಿಂದ, ಮಹಾಪಾಪ ಇದು, ಆ ಮಹಾಪಾಪದಿಂದ ಪಾರಾಗಿ ಅವನು ವಿಷ್ಣು ಲೋಕಕ್ಕೆ ಹೋಗ್ತಾನೆ ಅನ್ನೋದು ಇಷ್ಟು ಈ ಒಂದು ವೃತ್ತದ ಮಹಿಮೆಯ ಕಥೆ. ಹರೇ ಕೃಷ್ಣ. ಯಾರಿಗಾದ್ರೂ ಈ ಒಂದು ಮಹಿಮೆಯಲ್ಲಿ ಇವತ್ತಿನ ತಿಳ್ಕೊಂಡಂತ ಮಹಿಮೆಯ ಕುರಿತಾಗಿ ಅಥವಾ ವ್ರತದ ವಿಧಿವಿಧಾನ ಅಥವಾ ಏನಾದ್ರೂ ನಿಮ್ಗೆ ಸಂಬಂಧಿಸಿದ ಮಾಹಿತಿ ಬೇಕಿದ್ರೆ ಹ್ಯಾಂಡ್ ರೈಸ್ ಮಾಡಿ. ಆಮೇಲೆ ನಾವು ಆಳವಾದ ಅಧ್ಯಯನವನ್ನ ಓದೋಣ. ಕೇವಲ ಇವತ್ತು ಓದೋಣ, ನಾಳೆಗೆ ನಾನು ವಿವರಣೆಯನ್ನು ಕೊಡ್ತೀನಿ. ಹರೇ ಕೃಷ್ಣ. ಹ್ಯಾಂಡ್ ರೈಸ್ ಮಾಡಿ. ಓದ್ಲಿಕ್ಕೆ ಹ್ಯಾಂಡ್ ರೈಸ್ ಮಾಡಿದವರು ಹ್ಯಾಂಡ್ ಡೌನ್ ಮಾಡಿ. कितना रेट है खाना बनाने का? पता नहीं, मैं तो बनवाती नहीं तो पूछती भी नहीं। मैं किधर बनवाती हूँ? ಗಾಯತ್ರಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹಾ ಮಾತಾಜಿ. ಗಾಯತ್ರಿ ಮಾತಾಜಿ, ಪ್ರಶ್ನೆ ಇದೆಯಾ? ಅನ್ಮ್ಯೂಟ್ ಆಗ್ತಾ ಇಲ್ವಾ? ಹರೇ ಕೃಷ್ಣ ಮಾತಾಜಿ. ಇಲ್ಲ, ಓದಕ್ಕೆ ಮಾಡಿದ್ದು, ಅನ್ಮ್ಯೂಟ್ ಆಗ್ಲಿಲ್ಲ. ಧನ್ಯವಾದಗಳು ಮಾತಾಜಿ. ಪ್ರಶ್ನೆ ಯಾರಿಗಿಲ್ವಾ? ರಶ್ಮಿ ಮಾತಾಜಿ ನಿಮ್ಗಿದೆಯಾ? ಏಕಾದಶಿಯ ಕುರಿತು ಏನಾದ್ರೂ ಪ್ರಶ್ನೆ? ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹಾ ಹೇಳಿ ಮಾತಾಜಿ. ನೀವ್ ಹೇಳಿದ್ರಲ್ಲ ಅದು ಪಿತೃಗಳಿಗೂ ಸಹ ಇದಾಗತ್ತೆ ಅಂತ ಮಾತಾಜಿ. ಹೌದು. ಅದೀಗ ನಾನು ಸಪೋಸ್ ನಾನು ಏಕಾದಶಿ ಫಾಸ್ಟಿಂಗ್ ಮಾಡ್ತಾ ಇದ್ರೆ ಅಥವಾ ನನ್ನ ಪಿತೃಗಳಿಗೆ ಇದಾಗತ್ತಾ ಅಥವಾ ನಮ್ಮ ಮನೆಯವರ ಪಿತೃಗಳಿಗೆ ಇದಾಗತ್ತೆ? ಯಾವ ತರ ಮಾತಾಜಿ? ನೀವು ಇದೇ ಕುಟುಂಬಕ್ಕೆ ಸೇರಿದವ್ರು ತಾನೇ ಈಗ? ಹಾ ಮಾತಾಜಿ. ಆಯ್ತು, ಎರಡಕ್ಕೂ ನಮ್ಮ ಪಿತೃಗಳಿಗೂ ಎರಡಕ್ಕೂ ಮಾತಾಜಿ ಅದು. ಹೌದು, ಮಹಿಳೆಯರಿಗೆ ಅದೇ ಒಂದು ಅಡ್ವಾಂಟೇಜ್. ಓ ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಓದೋದಿಕ್ಕೆ ಕೈ ಎತ್ತಿದ್ದೆ ಮಾತಾಜಿ. ಇಟ್ಸ್ ಓಕೆ. ಓದಕ್ಕೆ ಮಾತಾಜಿ, ಓದಕ್ಕೆ. ಆಯ್ತು. ಉಮಾದೇವಿ ಮಾತಾಜಿ ಪ್ರಶ್ನೆ ಇದೆಯಾ? ಆಶಾ ಮಾತಾಜಿ ಇಲ್ವಾ? ಆಯ್ತು ಅಂದ್ರೆ ನಾವು ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಇದ್ರಲ್ಲಿ ವಿಷ್ಣು ಅದ್ದೇ ಪೂಜೆ ಮಾಡ್ಬೇಕಾ, ಕೃಷ್ಣನದ್ದು ಮಾಡ್ಬಾರ್ದಾ ಅಂತ ಹಾಗೇನುಂಟಾ? ಇಲ್ಲ, ವಿಷ್ಣುನೇ ಕೃಷ್ಣ,
ಆದ್ರೂ ವಿಷ್ಣುವಿನಿಗೆ ಇವತ್ತು ನೀವು ಪೂಜೆ ಸಲ್ಲಿಸಿ, ಶ್ರೀಧರನಿಗೆ ಸಲ್ಲಿಸಿ. ಓಕೆ ಮಾತಾಜಿ, ಹರೇ ಕೃಷ್ಣ, ಧನ್ಯವಾದ. ಯಾಕಂದ್ರೆ ಶಂಖ ಚಕ್ರ ಗದಾ ಪದ್ಮಗಳನ್ನ ಧರಿಸಿದವನು ಅಂದಾಗ ಇಲ್ಲಿ ವಿಷ್ಣುನೇ ಬರುವಂತದ್ದು, ಅವನೇ ಶ್ರೀಧರ. ಹಾಗಾಗಿ ನೀವು ಪೂಜೆ ಮಾಡಿ. ಕೃಷ್ಣನಿಗೂ ಮಾಡಬಾರ್ದು ಅಂತಲ್ಲ, ಅವನಿಗೂ ಮಾಡಿದ್ರು ಅದೇ ಕಟ್ಟ ಕಡೆಗೆ ತಲುಪೋದು ಕೃಷ್ಣನಿಗೇನೆ. ಇಲ್ಲಿ ಹೇಳಿದ್ದಾರೆ ಈ ತರ, ಸೊ ಹಾಗಾಗಿ ಅದೇ ತರ ಮಾಡಿ. ಹರೇ ಕೃಷ್ಣ. ಮತ್ತೆ ಯಾರಿಗೆ ಪ್ರಶ್ನೆ ಇದೆ? ನಾನು ಹ್ಯಾಂಡ್ ಡೌನ್ ಮಾಡ್ತೇನೆ, ಪ್ರಶ್ನೆ ಇದ್ದವ್ರು ಮಾತ್ರ ಇದ್ ಮಾಡಿ, ಆಮೇಲೆ ಮತ್ತೆ ಹ್ಯಾಂಡ್ ರೈಸ್ ಮಾಡಿ. ಮುಗಿಸಿ ಮುಂದುವರಿಯೋಣ ನಾವು. ಪ್ರಶ್ನೆಗಳಿದ್ದವರು ಹ್ಯಾಂಡ್ ರೈಸ್ ಮಾಡಿ. ವಾಸಂತಿ ಮಾತಾಜಿ ಹೇಳಿ. ತುಳಸಿಯನ್ನು ಮುಡಿಬಾರ್ದ? ತಲೆಗೆ ಇಟ್ಕೊಂಡ ಭಗವಂತನಿಗೆ ಅರ್ಪಿಸದೆ ಮುಡಿಬಾರ್ದು. ಭಗವಂತನಿಗೆ ಅರ್ಪಿಸದೇನೆ ನಾವೇ ತಲೆಯಲ್ಲಿ ಹಾಕೊಳ್ಬಾರ್ದು. ಈಗ ಸಪೋಸ್ ದೇವಾಲಯದಲ್ಲಿ ಏನಾದ್ರೂ ಈ ತುಳಸಿ ದಳಗಳನ್ನ ಭಗವಂತನಿಗೆ ಅರ್ಪಿಸಿದಿತ್ತು, ಹೂವುಗಳನ್ನ ಭಗವಂತನಿಗೆ ಅರ್ಪಿಸಿದ್ದಿತ್ತು ಅಂತಂದ್ರೆ ನಾವು ಅವುಗಳನ್ನ ಬಳಸಬಹುದು. ಅದು ಗೌಡಿಯ ವೈಷ್ಣವ ಸಂಪ್ರದಾಯ ಹೇಳುತ್ತೆ. ಆ ಹೂವುಗಳಲ್ಲಿ ಹಾಕಿರ್ತಾರಲ್ಲ ಮಾತಾಜಿ ತುಳಸಿ ದಳಗಳನ್ನ, ಅದನ್ನ ನಾವು ಮುಡ್ಕೊಳ್ಬಹುದು. ಯಾಕಂದ್ರೆ ಅದರಿಂದ ಆ ಪರಿಮಳದಿಂದ ಭಕ್ತಿ ಇನ್ನಷ್ಟು ಕೂಡ ನಮ್ದು ದೃಢವಾಗುತ್ತೆ ಅಂತೆ. ಆದ್ರೆ ಬೇರೆ ಈ ಸಂಪ್ರದಾಯನ ನೋಡಿದಾಗ, ಅಂದ್ರೆ ಈ ಬ್ರಾಹ್ಮಣ ಸಂಪ್ರದಾಯದಲ್ಲಿ ಈ ತುಳಸಿದನ್ನ ಮುಡಿಬಾರ್ದು ಅಂತ ಹೇಳ್ತಾರೆ. ಈ ಗೌಡಿಯ ವೈಷ್ಣವ ಸಂಪ್ರದಾಯದಲ್ಲಿ ಆ ತರ ಏನಿಲ್ಲ. ಮತ್ತೆ ತಿನ್ಬೋದಾ? ಹಾ ತಿನ್ಬಹುದು. ಬೇರೆ ದಿವಸ ಅಲ್ಲ, ಇವತ್ತಿನ್ಬೇಡಿ. ಬೇರೆ ದಿವಸ ತಿನ್ಬೋದು? ತಿನ್ಬಾರ್ದು. ಇವತ್ತು ಹರಿಲೂಬಾರ್ದು, ತಿನ್ನಬಾರ್ದು. ಕೇವಲ ಭಗವಂತನಿಗೆ ಮಾತ್ರ ಅರ್ಪಣೆ ಇವತ್ತು. ಅಲ್ಲ, ಬೇರೆ ದಿವಸ ತಿನ್ಬೋದಾ? ಹಾ ತಿನ್ಬಹುದಲ್ಲ ಮಾತಾಜಿ. ಮತ್ತೆ ಅದು ಇದಲ್ಲ ಆಂಟಿಬಯೋಟಿಕ್, ಅದೊಂದು ಆಯುರ್ವೇದಿಕ್ ಔಷಧಿ, ತಿನ್ಬಹುದು ಬೇರೆ ಸಮಯದಲ್ಲಿ. ಹರಿನಿ ಮಾತಾಜಿ. ಹರಿನಿ ಮಾತಾಜಿ ಹ್ಯಾಂಡ್ ರೈಸ್ ಮಾಡಿದ್ರಲ್ಲ ನೀವು? ಹರೇ ಕೃಷ್ಣ. ಎಲ್ಲಿದ್ರು ಮಾತಾಜಿ? ಹರೇ ಕೃಷ್ಣ. ಹರಿನಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ, ಅನ್ಮ್ಯೂಟ್ ಆಗ್ತಿರ್ಲಿಲ್ಲ ಇಷ್ಟೊತ್ತು, ಅದಕ್ಕೆ ಕಷ್ಟ ಆಯ್ತು. ಏನಿಲ್ಲ ಅಂದ್ರೆ ಇವಾಗ ಶಂಖಚಕ್ರ ಪದ್ಮ ಇದೆಲ್ಲ ಅಂತಂದಾಗ ಈಗ ಬದ್ರಿನಾರಾಯಣಂದು ಇರುತ್ತೆ ಮೂರ್ತಿ, ಅದೆಲ್ಲ ಕೂಡ ನಮ್ ದೇವ್ರ ಪೆಟ್ಟಿಗೆಲಿ ಇದ್ಬಿಟ್ಟಿರುತ್ತೆ. ಅದಕ್ಕೆ ನಾವು ಸತ್ಯನಾರಾಯಣ ಸ್ವಾಮಿದು ಪಟ ಇದೆಯಲ್ಲ, ಅದಕ್ಕೆ ತುಳಸಿ ದಳ ಏರಿಸಿ ಪೂಜೆ ಮಾಡಿದ್ರೆ ಆಯ್ತಲ್ಲ ಮಾತಾಜಿ? ನಾ ಅದಕ್ಕೆ ಮಾಡಿರೋದು, ಪರವಾಗಿಲ್ಲ ಅಲ್ಲ? ಅದು ಆ ಇದ್ರ ಮುಂದೆನೆ, ಫೋಟೋ ಮುಂದೆನೆ ಕೃಷ್ಣನು ಕೂಡ ಇಡಿ ಒಟ್ಟಾರೆ ಪೂಜೆ ಆಗ್ಬಿಡುತ್ತೆ. ಕೃಷ್ಣನ ಪಟನ ಇದೆ, ಅದಕ್ಕೂ ಪೂಜೆ ಮಾಡಿದ್ದೀನಿ. ಇದ್ರೆ ಮಾಡಿ. ಎರಡೂ ಮಾಡಿದ್ದೀನಿ. ಅದೇ ಎರಡೂ ಇದೆ. ರಾಧಾಕೃಷ್ಣನ್ ಫೋಟೋನು ಇದೆ, ಮತ್ತೆ ಇದು ನಮ್ಮ ಬಾಲಗೋಪಾಲ ಮಾತೆಯೊಂದಿಗೆ ಇರೋದು ಅದು ಇದೆ. ಅದಕ್ಕೆ ಪೂಜೆ ಮಾಡಿದ್ದು ಸಾಕಲ್ಲ? ಓಕೆ, ಧನ್ಯವಾದಗಳು ಮಾತಾಜಿ. ಲಕ್ಷ್ಮೀ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಕೇಳಿಸ್ತಾ ಇದೆಯಾ ಮಾತಾಜಿ? ಹಾ ಕೇಳಿಸ್ತಾ ಇದೀನಿ ಮಾತಾಜಿ. ತುಳಸಿನ ಇವತ್ ಕೀಳಬಾರ್ದು ಅಂದ್ರೆ ಪೂಜೆ ಮಾಡೋ ತುಳಸಿ ಕೀಳಬಾರ್ದಾ ಅಥವಾ ಬೇರೆ ತುಳಸಿನ, ಯಾವುದೇ ತುಳಸಿನೂ ಕೀಳಬಾರ್ದಾ? ಅಂದ್ರೆ ಇದನ್ನ ಏಕಾದಶಿ ದ್ವಾದಶಿಗೆ ತುಳಸಿ ಕೀಳಲೇಬಾರ್ದು. ಪೂಜೆ ಮಾಡ್ಬೇಕು ಅಂತಂದ್ರೆ ನಾವು ಮುಂಚೆನೆ ಕಿತ್ಕೊಂಡು ಇಟ್ಕೊಳ್ಬೇಕು. ಅಂದ್ರೆ ಈಗ ಪೂಜೆ ಮಾಡದೇ ಇರೋ ಇನ್ನೊಂದ್ ತುಳಸಿ ಒಂದ್ 2-3 ಇಟ್ಟಿರ್ತಾರೆ, ಅದ್ರಲ್ಲಿಂದ ಕೀಳ್ಬೋದಾ? ಅಂದ್ರೆ ಆತರ ಇಲ್ಲ, ಮತ್ತೆ ತುಳಸಿನೇ ಕೀಳ್ಬಾರ್ದು. ನೀವು ಪೂಜೆ ಮಾಡಿ ಬಿಡಿ. ನೀವು ಅಂದ್ರೆ ಬಹಳಷ್ಟು ಅಂಗಳದಲ್ಲಿ ಬೆಳೆದಿರುತ್ತೆ, ಮನೆ ಮುಂದ್ಗಡೆ ಇರೋದು ಒಂದನೇ ನಾವು ಪೂಜೆ ಮಾಡ್ತೇವೆ. ಇನ್ನು ಅದ್ರ ಕೆಳಗಡೆ ಸೈಡು ಬೇರೆ ಕಡೆ ಗಾರ್ಡನ್ ಅಲ್ಲಿ ಬೆಳೆದಿರೋದನ್ನ ನಾವು ಪೂಜೆ ಮಾಡಲ್ಲ. ಅದ್ರ ಅರ್ಥ ಅಲ್ಲ ಅಲ್ಲಿ ತುಳಸಿ ಇರಲ್ಲ ಅಂತ. ಎಲ್ಲಾ ತುಳಸಿ ಗಿಡಗಳಲ್ಲಿ ತುಳಸಿ ಇರ್ತಾಳೆ, ಅದು ಪೂಜೆ ಮಾಡಿದ್ರೆ ಅಷ್ಟೇ ತುಳಸಿ ಅಂತ ಅಲ್ಲ.
ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಮಂಜುಳಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಅನ್ಮ್ಯೂಟ್ ಮಾಡಿ ಮಂಜುಳಾ ಮಾತಾಜಿ. ಪ್ರಶ್ನೆ ಇದೆಯಾ? ರಶ್ಮಿ ಮಾತಾಜಿ. ಮಾತಾಜಿ ಇದಷ್ಟೇ ಮುಗೀತಲ್ವಾ ಮಾತಾಜಿ? ಇವತ್ತು ಬರೀ ಓದ್ಸೋದಷ್ಟೇ ಅಲ್ವಾ ಮಾತಾಜಿ? ಹಾ, ನಾನು ಇನ್ನೊಂದೆರಡು ತಗೊಳ್ತೇನೆ ಇದನ್ನ ಶ್ಲೋಕಗಳನ್ನ ನಾಳೆ ವಿವರಣೆ ಕೊಡ್ತೇನೆ. ಹಾಗಿದ್ರೆ ನಾನು ಸ್ವಲ್ಪ ಎಕ್ಸಿಟ್ ಆಗ್ತೀನಿ ಮಾತಾಜಿ. ಆಗಿದ್ರೆ ಓದೋದು ಓಕೆ, ನಿಮ್ ಕೆಲಸ ಇದ್ರೆ ಎಕ್ಸಿಟ್ ಆಗಿ. ಒಂದು ಅದೇ ಮಾತಾಜಿ, ಬೆಳಗ್ಗೆಯಿಂದ ತುಂಬಾ ಕ್ಲಾಸ್ಗಳನ್ನ ಅಟೆಂಡ್ ಮಾಡ್ತಾನೆ ಇದ್ದೀನಿ ಮಾತಾಜಿ, ಅದಕ್ಕೆ ಸ್ವಲ್ಪ ಕೆಲಸ ಇದೆ. ಓದೋದು ಇಲ್ಲ, ನೀವು ಇದಾಗ್ಬೋದು. ನಾನ್ ಹೇಳ್ತಾ ಇರೋದು ಈಗ ಓದುವಾಗ ನಾನು ಹೇಳುವಾಗ ಅದನ್ನ ಓದಿ ನಾನು ಹೇಳಲ್ಲ, ನಾನು ಕೇವಲ ವಿವರಣೆಯನ್ನ ಕೊಡ್ತಾ ಹೋಗ್ತೇನೆ. ಆದ್ರೆ ಓದುವಾಗ ನಿಮ್ಗೆ ಕೆಲವೊಂದು ಅಲ್ಲಿ ಸಮಸ್ಯೆ ಇದು ಬರುತ್ತೆ, ಕೆಲವೊಂದು ಗೊತ್ತಾಗಲ್ಲ. ಅದನ್ನ ಕೇಳಲಿಕ್ಕೆ ನಿಮ್ಗೆ ಅನುಕೂಲ ಆಗತ್ತೆ ಓದಿದವರನ್ನ ಕೇಳಿದಾಗ. ಅದೇ ಓದೋರನ್ನ ಅದಕ್ಕೆ ಹೇಳ್ತೇನೆ ನಾನು, ಪ್ರಶಾಂತವಾದ ಜಾಗದಲ್ಲಿ ಕುಳಿತುಕೊಂಡು ಓದಿ ಅಂತ. ಓದಿದವರನ್ನ ಕೇಳ್ಬೇಕು. ಅದೇ ಮಾತಾಜಿ, ಇವತ್ತು ಬೆಳಗ್ಗೆಯಿಂದ ಏಕಾದಶಿ ಅಂತ ಹೇಳಿ ಮಾತಾಜಿ, ಅದಕ್ಕೋಸ್ಕರ ಸ್ವಲ್ಪ ಕೆಲಸ ಇದೆ ಅಂತ ಎಕ್ಸಿಟ್ ಆಗ್ತಾ ಇದೀನಿ ಅಷ್ಟೇ ಮಾತಾಜಿ. ಮಾತಾಜಿ ಹರೇ ಕೃಷ್ಣ. ಮಂಜುಳಾ ಮಾತಾಜಿ ಹೇಳಿ. ಮಾತಾಜಿ, ವೆಂಕಟೇಶ್ವರನ್ಗೆ ತುಳಸಿನ ಅರ್ಪಣೆ ಮಾಡ್ಬೋದಲ್ಲ ಮಾತಾಜಿ? ಎಸ್ ಮಾಡಿ. ಓಕೆ ಓಕೆ, ಅದನ್ನೇ ಕೇಳೋಣ ಅಂತ ಮಾಡಿದೆ ಮಾತಾಜಿ. ಓಕೆ, ಥ್ಯಾಂಕ್ ಯು ಮಾತಾಜಿ. ಶಾಂತ ಮಾತಾಜಿ. ಪ್ರಶ್ನೆ ಹರೇ ಕೃಷ್ಣ. ಓದ್ಲಿಕ್ಕೆ ಹ್ಯಾಂಡ್ ರೈಸ್ ಮಾಡಿದ್ದೆ ಮಾತಾಜಿ. ಓದ್ಲಿಕ್ಕಾ? ಹೌದು ಮಾತಾಜಿ. ಎಸ್. ಹರೇ ಕೃಷ್ಣ. ಆಳವಾದ ಅಧ್ಯಯನವನ್ನ ನಾವು ಮುಂದುವರಿಸೋಣ. ಮನನವನ್ನು ಕೂಡ ನಾವು ನಾಳೆನೆ ಮಾಡೋಣ. ನಿನ್ನೆಯದ್ದು ಭಗವದ್ಗೀತೆ 6ನೇ ಅಧ್ಯಾಯದ 18ನೇ ಶ್ಲೋಕ. ಯದಾ ವಿನೀಯತಂ ಚಿತ್ತಂ ಆತ್ಮನ್ನೇವಾವತಿಷ್ಠತಿ ನಿಸ್ಪೃಹ ಸರ್ವಕಾಮೇಭ್ಯೋ ಯುಕ್ತ ಇತ್ಯುಚ್ಯತೆ ತದಾ. ಯದಾ ವಿನಿಯತಂ ಚಿತ್ತಂ ಆತ್ಮನ್ನೇವಾವತಿಷ್ಠತೆ ನಿಸ್ಪೃಹ ಸರ್ವಕಾಮೇಭ್ಯೋ ಯುಕ್ತ ಇತ್ಯುಚ್ಯತೆ ತದಾ. 3 ಜನರಿಗೆ ಹೇಳಿಸಿ ಮಾತಾಜಿ. ಹರೇ ಕೃಷ್ಣ. ಅನ್ಮ್ಯೂಟ್ ಮಾಡ್ಕೊಳ್ಳಿ ಮಾತಾ. ಅನ್ಮ್ಯೂಟ್ ಇದೆ ನಿಮ್ದು. ಶಾಂತ ಮಾತಾಜಿ ಹೇಳಿ. ಹರೇ ಕೃಷ್ಣ. ಯದಾ ವಿನಿಯತಂ ಚಿತ್ತಂ ಆತ್ಮನ್ನೇವಾವತಿಷ್ಠತೆ ನಿಸ್ಪೃಹಃ ಸರ್ವಕಾಮೇಭ್ಯೋ ಯುಕ್ತ ಇತ್ಯುಚ್ಯತೆ ತಥಾ. ಹರೇ ಕೃಷ್ಣ. ಸದಾ. ಹರೇ ಕೃಷ್ಣ ಮಾತಾಜಿ. ಯದಾ ವಿನಯತಂ ಚಿತ್ತಂ ಆತ್ಮನ್ಯೇವಾವತಿಷ್ಠತೆ ನಿಸ್ಪೃಹ ಸರ್ವಕಾಮೇಭ್ಯೋ ಯುಕ್ತ ಇತ್ಯುಚ್ಯತೆ ತದಾ. ಯದಾ ವಿನಯಿತಂ ಚಿತ್ತಂ ಆತ್ಮನ್ಯೇವಾವತಿಷ್ಠತೆ ನಿಸ್ಪೃಹ ಸರ್ವಕಾಮೇಭ್ಯೋ ಯುಕ್ತ ಇತ್ಯುಚ್ಯತೆ ತದಾ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಯದಾ ಯಾವಾಗ, ವಿನಿಯತಂ ವಿಶಿಷ್ಟವಾಗಿ ಶಿಸ್ತಿಗೊಳಪಟ್ಟ, ಚಿತ್ತಂ ಮನಸ್ಸು ಮತ್ತು ಅದರ ಚಟುವಟಿಕೆಗಳು, ಆತ್ಮನಿ ದಿವ್ಯದಲ್ಲಿ, ಏವ ಖಂಡಿತವಾಗಿಯೂ, ಅವತಿಷ್ಠತೆ ನೆಲೆಸುವುದು, ನಿಸ್ಪೃಹ ಆಸೆಗಳಿಲ್ಲದವನು, ಸರ್ವ ಎಲ್ಲಾ ಬಗೆಯ, ಕಾಮೇಭ್ಯ ಭೌತಿಕ ಇಂದ್ರಿಯ ತೃಪ್ತಿಗಳಲ್ಲಿ, ಯುಕ್ತಃ ಯೋಗದಲ್ಲಿ ಚೆನ್ನಾಗಿ ನೆಲೆಸಿದವನು, ಇತಿ ಎಂದು ಉಚ್ಯತೆ ಹೇಳಲ್ಪಡುತ್ತಾನೆ, ತದಾ ಆಗ. ಅನುವಾದ: ಯೋಗಾಭ್ಯಾಸದಿಂದ ಯೋಗಿಯು ತನ್ನ ಮಾನಸಿಕ ಚಟುವಟಿಕೆಗಳನ್ನು ಶಿಸ್ತಿಗೆ ಒಳಪಡಿಸಿ ಯಾವುದೇ ಐಹಿಕ ಬಯಕೆಗಳಿಲ್ಲದೆ ಆಧ್ಯಾತ್ಮಿಕತೆಯಲ್ಲಿ ನೆಲೆಸಿದಾಗ ಆತನನ್ನು ಯೋಗದಲ್ಲಿ ವ್ಯವಸ್ಥಿತವಾಗಿರುವನೆಂದು ಹೇಳುತ್ತಾರೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಭಾವಾರ್ಥ: ಸಾಮಾನ್ಯ ಮನುಷ್ಯನ ಕಾರ್ಯಗಳಿಗೂ ಯೋಗಿಯ ಕಾರ್ಯಗಳಿಗೂ ವ್ಯತ್ಯಾಸ ಇದೆ. ಯೋಗಿಗೆ ಯಾವುದೇ ಬಗೆಯ ಐಹಿಕ ಬಯಕೆಗಳು ಇವುಗಳಲ್ಲಿ ಲೈಂಗಿಕ ಬಯಕೆಗಳು ಮುಖ್ಯವಾದದ್ದು ಇರುವುದಿಲ್ಲ ಎನ್ನುವುದು. ಪರಿಪೂರ್ಣ ಯೋಗಿಯು
ಏನೋ ಇದು ಹೊಟ್ಟೆ ಅದ್ರ ಮೇಲೆ ಬಂದ್ಬಿಟ್ಟಿದೆ ಮಾತಾಜಿ ಸ್ವಲ್ಪ. ಪರಿಪೂರ್ಣ ಯೋಗಿಯು ಮಾನಸಿಕ ಚಟುವಟಿಕೆಗಳಲ್ಲಿ ಎಂತಹ ಶಿಸ್ತನ್ನು ಸಾಧಿಸುತ್ತಾರೆ ಎಂದರೆ, ಸಾರಿ ಮಾತಾಜಿ ಇದೇನೋ ಯಾವುದೇ ಬಗೆಯ ಐಹಿಕ ಬಯಕೆಯು ಯಾವುದೇ ಬಗೆಯ ಐಹಿಕ ಬಯಕೆಯು ಯಾವುದೇ ಬಗೆಯ ಐಹಿಕ ಬಯಕೆಯು ಅವನನ್ನು ಕಲಕಲಾರದು. ಈ ಪರಿಪೂರ್ಣ ಹಂತವನ್ನು ಕೃಷ್ಣ ಪ್ರಜ್ಞೆಯಲ್ಲಿರುವವರು ತಂತಾವೇ ಮುಟ್ಟಬಲ್ಲರು. ಇದನ್ನು ಶ್ರೀಮದ್ ಭಾಗವತದಲ್ಲಿ 9.4.18-20 ಹೀಗೆ ಹೇಳಿದೆ. ತಾವ್ ಹೇಳ್ತೀರಾ ಮಾತಾಜಿ ಅದು? ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ವಾಯ್ಸ್ ಕೇಳ್ತಾ ಇದೆ ಮಾತಾಜಿ? ಈಗ ಕೇಳಿಸ್ತಾ ಇದೆ ಮಾತಾಜಿ. ಅವಾಗ ಮಾತಾಜಿ ಏನೋ ಹೋಗ್ತಾ ಇದೆ ಬರ್ತಾ ಇದೆ ಗೊತ್ತಾಗ್ತಾ ಇಲ್ಲ. ನೆಟ್ವರ್ಕ್ ಇಶ್ಯೂ ಇದೆ. ಏನೋ ನೆಟ್ವರ್ಕ್ ಏನೋ ಜಿಯೋದೇನೋ ಪ್ರಾಬ್ಲಮ್ ಇರ್ಬೇಕು ಅನ್ಸುತ್ತೆ. ಎಲ್ಲ ಪ್ರಾಬ್ಲಮ್ ಇದೆ ಮಾತಾಜಿ, ಇಲ್ಲಿ ಏರ್ಟೆಲ್ ಇದೆ. ಹೌದಾ? ನಾನ್ ಹೇಳ್ತೇನೆ ಮಾತಾಜಿ ನೇಮ್ಗಳು. ಹೇಳ್ಬೇಕಾ ಮಾತಾಜಿ? ಸವೈ ಮನ ಕೃಷ್ಣ ಪಾದಾರವಿಂದಯೋರ್ ವಂಚಾಸಿ ವೈಕುಂಠ ಗುಣಾನುವರ್ಣನೆ ಕರೌ ಹರೇರ್ಮಂದಿರಮಾರ್ಜುನಾದಿಷು ಶ್ರುತಿಂ ಚಕಾರಾಚ್ಯುತ ಸತ್ಕಥೋಯತೆ ಮುಕುಂದಲಿಂಗಾಲಯ ದರ್ಶನೆ ದೃಶೌ ತದ್ಭೃತ್ಯ ಗಾತ್ರಾ ಸ್ಪರ್ಶೇಂಗ ಸಂಗಮಂ ಘ್ರಾಣಂ ಚ ತತ್ಪಾದ ಸರೋಜ ಸೌರಭೇ ಶ್ರೀಮತ್ತುಲಸ್ಯಾ ರಸನಾಂ ತದರ್ಪಿತೆ ಪಾದೌ ಹರೇ ಕ್ಷೇತ್ರ ಪದಾನುಸರ್ಪಣೆ ಶಿರೋ ಹೃಷಿಕೇಶ ಪದಾಭಿವಂದನೆ ಕಾಮಂ ಚ ದಾಸ್ಯೇನ ತು ಕಾಮ ಕಾಮ್ಯಯಾ ಯಥೋತ್ತಮ ಶ್ಲೋಕ ಜನಾಶ್ರಯಾರತಿ. ಒಬ್ಬೊಬ್ಬರಿಗೆ ಒಂದೊಂದು ಹೇಳಿಸಿ ಮಾತಾಜಿ. ಓಕೆ ಮಾತಾಜಿ. ಕೇಳಿಸ್ತಾ ಇದೆಯಲ್ಲ ಮಾತಾಜಿ? ಕೇಳಿಸ್ತಾ. ಹರೇ ಕೃಷ್ಣ. ಲಕ್ಷ್ಮೀ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಸ ವೈ ಮನಃ ಕೃಷ್ಣ ಪದಾರವಿಂದಯೋರ್ ವಚಾಂಸಿ ವೈಕುಂಠ ಗುಣಾನುವರ್ತನೆ ಕರೌ ಹರೇರ್ ಮಂದಿರ ಮಾರ್ಜನಾದೀಶು ಶ್ರುತಿಂ ಚಕರಾಚ್ಯುತ. ಕಟ್ ಆಯ್ತು ಮಾತಾಜಿ, ಕೇಳಿಸ್ತಾ ಇಲ್ಲ. ಬೇರೆಯವ್ರಿಗೆ ಹೇಳಿ ಮಾತಾಜಿ. ಗಾಯತ್ರಿ ಮಾತಾಜಿ ಅವ್ರ ನೆಟ್ ಹೋಯ್ತು ಅನ್ನಿಸ್ತು. ಇಲ್ಲ, ಅವ್ರು ಮ್ಯೂಟ್ ಆಗಿದ್ದಾರೆ. ಹರೇ ಕೃಷ್ಣ. ಮ್ಯೂಟ್ ಆದ್ರೆ ಮಾತಾಜಿ ಅನ್ಮ್ಯೂಟ್ ಮಾಡಿ ನೋಡೋಣ, ಬೇಗ ಮಾಡ್ಕೊಳ್ಳಿ. ಲಕ್ಷ್ಮೀ ಬಿ ಮಾತಾಜಿ ಏನಿದೆ? ಯಾರಿಗೆ? ಗಾಯತ್ರಿ ಮಾತಾಜಿ ಹೇಳಿ. ಗಾಯತ್ರಿ ಮಾತಾಜಿ. ರೇಖಾ ಮಾತಾಜಿ. ಕೃಷ್ಣ ಮಾತಾಜಿ. ಮುಕುಂದಲಿಂಗಾಲಯ ದರ್ಶನೆ ದಶೌ ತದ್ರತ್ಯ ಗಾತ್ರಾ ಸ್ಪರ್ಶೇಂಗ ಸಂಗಮಂ ಪ್ರಾಣಂ ಚ ತತ್ಪಾದ ಸರೋಜ ಸೌರಭೆ ಶ್ರೀಮತ್ ತುಲಸ್ಯಾ ರಸನಾಂ ತದರ್ಪಿತೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಉಮಾದೇವಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಮೇಲ್ ಮಾಡ್ಬೇಕು ಮಾತಾಜಿ. ಶ್ಲೋಕ ಹೇಳಿ. ಮೇಲ್ ಮಾಡ್ಬೇಕು ಮಾತಾಜಿ. ಪಾದೋ ಹರೇ ಕ್ಷೇತ್ರ ಪದಾನುಸರ್ಪಣೆ ಶಿರೋ ಋಷಿಕೇಶ ಪದಾಭಿವಂದನೆ ಕಾಮಂ ಚ ದಾಸ್ಯೇನ ತು ಕಾಮ್ಯಾಯ ಯಥೋತಂ ಶ್ಲೋಕ ಜನಾಶ್ರಯ ರತಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಹರೇ ಕೃಷ್ಣ ಮಾತಾಜಿ. ಲಕ್ಷ್ಮೀ ಪಿ ಎಂ ಮಾತಾಜಿ. ಹರೇ ಕೃಷ್ಣ. ಲಕ್ಷ್ಮೀ ಪಿ ಎಂ ಮಾತಾಜಿ. ನೆಕ್ಸ್ಟ್ ಹೇಳಿ ಮಾತಾಜಿ. ಜಯಮತಿ ಮಾತಾಜಿ ಅಂತ ಇದ್ದಾರೆ. ಯಾರ್ ಮಾತಾಜಿ? ಸವಿತಾ ಮಾತಾಜಿನ? ಇಲ್ಲ, ಜಯಮತಿ ಅಂತ ಇದೆ. ಅನ್ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ, ಓದಿ. ಅರೆ, ನಾನ್ ಮ್ಯೂಟ್ ಮಾಡಿದೆ ಮಾತಾಜಿ. ನಾನ್ ಮಾಡಿದ್ದೆ. ನಾನ್ ಮಾಡಿದೆ. ಹರೇ ಕೃಷ್ಣ.
ರಾಜ ಅಂಬರೀಷನು ಮೊಟ್ಟ ಮೊದಲು ತನ್ನ ಮನಸ್ಸನ್ನು ಶ್ರೀಕೃಷ್ಣನ ಪಾದಕಮಲಗಳಲ್ಲಿ ನಿಲ್ಲಿಸಿದನು. ಅನಂತರ ಒಂದರ ಅನಂತರ ಒಂದರಂತೆ ತನ್ನ ಮಾತುಗಳನ್ನು ಭಗವಂತನ ದಿವ್ಯ ಗುಣಗಳನ್ನು ವರ್ಣಿಸುವುದರಲ್ಲಿಯೂ, ತನ್ನ ಕೈಗಳನ್ನು ಭಗವಂತನ ದೇವಾಲಯವನ್ನು ಒರೆಸುವುದರಲ್ಲಿಯೂ, ತನ್ನ ಕಿವಿಗಳನ್ನು ಭಗವಂತನ ಲೀಲೆಗಳನ್ನು ಕೇಳುವುದರಲ್ಲಿಯೂ, ತನ್ನ ಕಣ್ಣುಗಳನ್ನು ಭಗವಂತನ ದಿವ್ಯ ರೂಪಗಳ ದರ್ಶನದಲ್ಲಿಯೂ, ತನ್ನ ಕಣ್ಣುಗಳು ಭಗವಂತನ ದಿವ್ಯ ರೂಪಗಳ ದರ್ಶನದಲ್ಲಿಯೂ, ತನ್ನ ದೇಹವನ್ನು ಭಕ್ತರ ದೇಹಗಳ ಸ್ಪರ್ಶದಲ್ಲಿಯೂ, ತನ್ನ ಘಾಣೇಂದ್ರಿಯವನ್ನು ಭಗವಂತನಿಗೆ ಅರ್ಪಿಸಿದ ಕಮಲಗಳ ಕಂಪನ್ನು ಆಸ್ವಾದಿಸುವುದರಲ್ಲಿಯೂ, ತನ್ನ ನಾಲಿಗೆಯನ್ನು ಭಗವಂತನ ಪಾದಪದ್ಮಗಳಿಗೆ ಅರ್ಪಿಸಿದ ತುಳಸೀದಳವನ್ನು ಸವಿಯುವುದರಲ್ಲಿಯೂ, ತನ್ನ ಕಾಲುಗಳನ್ನು ಪುಣ್ಯಕ್ಷೇತ್ರಗಳಿಗೂ ಭಗವಂತನ ದೇವಾಲಯಕ್ಕೂ ಹೋಗುವುದರಲ್ಲಿಯೂ, ತನ್ನ ಶಿರವನ್ನು ಭಗವಂತನಿಗೆ ಪ್ರಣಾಮ ಮಾಡುವುದರಲ್ಲಿಯೂ ಮತ್ತು ತನ್ನ ಬಯಕೆಗಳನ್ನು ಭಗವಂತನ ಮಹತ್ ಕಾರ್ಯವನ್ನು ಮಾಡುವುದರಲ್ಲಿಯೂ ತೊಡಗಿಸಿದನು. ಈ ಎಲ್ಲ ಅಲೌಕಿಕ ಕಾರ್ಯಗಳು ಪರಿಶುದ್ಧ ಭಕ್ತರಿಗೆ ಯೋಗ್ಯವಾದವು. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ನಿರಾಕಾರ ಮಾರ್ಗವನ್ನು ಅನುಸರಿಸುವವರಿಗೆ ಈ ಆಧ್ಯಾತ್ಮಿಕ ಹಂತವನ್ನು ವ್ಯಕ್ತಿನಿಷ್ಠವಾಗಿ ನಿರೂಪಿಸಲು ಸಾಧ್ಯವಿಲ್ಲದಿರಬಹುದು. ಆದರೆ ಕೃಷ್ಣ ಪ್ರಜ್ಞೆಯಲ್ಲಿರುವ ಮನುಷ್ಯನಿಗೆ ಇದು ಬಹು ಸುಲಭ ಮತ್ತು ಕಾರ್ಯಸಾಧ್ಯ. ಮೇಲೆ ಹೇಳಿರುವ ಮಹಾರಾಜ ಅಂಬರೀಷನ ಕಾರ್ಯಗಳ ಮೇಲಿನ ವರ್ಣನೆಯಿಂದ ಇದು ಸ್ಪಷ್ಟವಾಗುತ್ತದೆ. ನಿರಂತರ ಸ್ಮರಣೆಯಿಂದ ಮನುಷ್ಯನು ಭಗವಂತನ ಪಾದಕಮಲಗಳಲ್ಲಿ ನಿಲ್ಲಿಸದಿದ್ದರೆ ಇಂತಹ ಅಲೌಕಿಕ ಕಾರ್ಯಗಳು ಸಾಧ್ಯವಾಗುವುದಿಲ್ಲ. ಆದುದರಿಂದ ಭಗವಂತನ ಭಕ್ತಿ ಸೇವೆಯಲ್ಲಿ ಈ ವಿಧಿತ ಕಾರ್ಯಗಳಿಗೆ ಅರ್ಚನೆ ಎಂದು ಹೆಸರು. ಹೀಗೆಂದರೆ ಎಲ್ಲಾ ಇಂದ್ರಿಯಗಳನ್ನು ಭಗವಂತನ ಸೇವೆಯಲ್ಲಿ ತೊಡಗಿಸುವುದು. ಇಂದ್ರಿಯಗಳಿಗೂ ಮನಸ್ಸಿಗೂ ಕೆಲಸ ಬೇಕು. ಬರಿಯ ನಿರಾಕರಣೆ ಕಾರ್ಯಸಾಧ್ಯವಲ್ಲ. ಆದ್ದರಿಂದ ಜನಸಾಮಾನ್ಯರಿಗೆ ಅದರಲ್ಲಿ ವಿಶೇಷವಾಗಿ ಸನ್ಯಾಸಾಶ್ರಮದಲ್ಲಿ ಇಲ್ಲದಿರುವವರಿಗೆ ಮೇಲೆ ವರ್ಣಿಸಿದಂತೆ ಇಂದ್ರಿಯಗಳ ಮತ್ತು ಮನಸ್ಸಿನ ಆಧ್ಯಾತ್ಮಿಕ ಕರ್ತವ್ಯ ಭಗ್ನತೆಯು ಆಧ್ಯಾತ್ಮಿಕ ಸಾಧನೆಗೆ ಪರಿಪೂರ್ಣವಾದ ಪ್ರಕ್ರಿಯೆ. ಭಗವದ್ಗೀತೆಯಲ್ಲಿ ಇದನ್ನು ಯುಕ್ತ ಎಂದು ಕರೆದಿದೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಲಾಸ್ಟ್ ಚಿಕ್ಕದಿದೆ, ಅದು ಒಂದು ಶ್ಲೋಕನ ತಗೊಳ್ಳೋಣ. ಭಗವದ್ಗೀತೆ 6ನೇ ಅಧ್ಯಾಯದ 19ನೇ ಶ್ಲೋಕ. ಯಥಾ ದೀಪೋ ನಿವಾತಸ್ಥೋ ನೇಂಗತೆ ಸೋಪಮಾ ಸ್ಮೃತಾ ಯೋಗಿನೋ ಯತ ಚಿತ್ತಸ್ಯ ಯುಂಜತೋ ಯೋಗಮಾತ್ಮನಃ. ಯಥಾ ದೀಪೋ ನಿವಾತಸ್ಥೋ ನೇಂಗತೆ ಸೋಪಮಾ ಸ್ಮೃತಾ ಯೋಗಿನೋ ಯತ ಚಿತ್ತಸ್ಯ ಯುಂಜತೋ ಯೋಗಮಾತ್ಮನಃ. 3 ಜನರಿಗೆ ಹೇಳಿಸಿ ಮಾತಾಜಿ. ಓಕೆ ಮಾತಾಜಿ. ಹರೇ ಕೃಷ್ಣ. ಲಕ್ಷ್ಮೀ ಪ್ರಿಯ ಮಾತಾಜಿ. ಹರೇ ಕೃಷ್ಣ. ಅಡ್ಮಿಟ್ ಮಾಡ್ಕೊಳ್ಳಿ ಬೇಗ. ಹರೇ ಕೃಷ್ಣ ಮಾತಾಜಿ. ಓದ್ತೀನಿ. ಶ್ಲೋಕ 19. ಯಥಾ ದೀಪೋ ನಿವಾತಸ್ಥೋ ನೇಂಗತೆ ಸೋಪಮಾ ಸ್ಮೃತಾ ಯೋಗಿನೋ ಯತ ಚಿತ್ತಸ್ಯ ಯುಂಜಿತೋ ಯೋಗಮಾತ್ಮನಃ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಸವಿತಾ ಶೆಟ್ಟಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಯಥಾ ದೀಪೋ ನಿವಾತಸ್ಥೋ ನೇಂಗತೆ ಸೋಪಮಾ ಸ್ಮೃತಾ ಯೋಗಿನೋ ಯತ ಚಿತ್ತಸ್ಯ ಯುಂಜಿತೋ ಯೋಗಮಾತ್ಮನಃ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ. ಕಾಂತಮಣಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಯಥಾ ದೀಪೋ ನಿವಾತಸ್ಥೋ ನೇಂಗತೆ ಸೋಪಮಾ ಸ್ಮೃತಾ ಯೋಗಿನೋ ಯತ ಚಿತ್ತಸ್ಯ ಯುಂಜತೋ ಯೋಗಮಾತ್ಮನಃ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಹರೇ ಕೃಷ್ಣ. ವಾಸಂತಿ ಮಾತಾಜಿ. ಅರ್ಥ ಅನುವಾದ ಓದಿ. ಹರೇ ಕೃಷ್ಣ ಮಾತಾಜಿ. ಯಥಾ ಹೇಗೆ ದೀಪವು ನಿವಾತಸ್ಥ ಗಾಳಿ ಇಲ್ಲದ ಸ್ಥಳದಲ್ಲಿರುವ ನ್ಯೂನತೆ ಹೊಯ್ದಾಡುವುದಿಲ್ಲವೋ ಸಾ ಈ ಉಪಮ ಹೋಲಿಕೆ ಸ್ಮೃತ ಪರಿಗಣಿಸಲ್ಪಟ್ಟಿದೆ. ಯೋಗಿನಃ ಯೋಗಿಯ ಯಥಚಿತ್ತಸ್ಯ ನಿಯಂತ್ರಿತ ಮನಸ್ಸಿನ ನಿಯಂತ್ರಿತ ಮನಸ್ಸಿನ ವಿಜ್ಞತೆ ಸತತವಾಗಿ ನಿರತನಾಗಿರುವ ಯೋಗಿ ಯೋಗಂ ಧ್ಯಾನದಲ್ಲಿ ಆತ್ಮನಃ ದಿವ್ಯತೆಯ ಅನುವಾದ. ಗಾಳಿ ಬೀಸದ ಸ್ಥಳದಲ್ಲಿ ದೀಪವು ಹೇಗೆ ನಿಶ್ಚಲವಾಗಿರುತ್ತದೋ ಹಾಗೆಯೇ ಮನಸ್ಸನ್ನು ನಿಯಂತ್ರಿಸುವ ಆಧ್ಯಾತ್ಮಿಕವಾದಿಯು
ಆಧ್ಯಾತ್ಮಿಕ ಆತ್ಮದ ಧ್ಯಾನದಲ್ಲಿ ನಿಶ್ಚಲನಾಗಿರುತ್ತಾನೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ಲಕ್ಷ್ಮೀ ಟಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಸದಾ ಆಧ್ಯಾತ್ಮಿಕತೆಯಲ್ಲಿ ಮಗ್ನನಾಗಿದ್ದು ತಾನು ಆರಾಧಿಸುವ ಭಗವಂತನ ನಿರಂತರ ನಿಶ್ಚಲ ಧ್ಯಾನದಲ್ಲಿ ನಿಜವಾಗಿಯೂ ಕೃಷ್ಣ ಪ್ರಜ್ಞೆಯಲ್ಲಿರುವವನು ತನ್ಮಯನಾಗಿ ಗಾಳಿ ಬೀಸದ ಸ್ಥಳದಲ್ಲಿ ಅಲಗದ ದೀಪದಂತಿರುತ್ತಾನೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಎಲ್ಲ ಮಾತಾಜಿ ಪ್ರಭುಜಿಗಳಿಗೆ. ಸೊ ಈ 2 ಶ್ಲೋಕಗಳನ್ನ ಮತ್ತೆ ಇನ್ನೊಂದು ಶ್ಲೋಕಗಳನ್ನ ನಾವು ನಾಳೆ ತಿಳ್ಕೊಳ್ಳೋಣ. ಮತ್ತೆ ನಿನ್ನೆ ಆದಂಥದ್ದನ್ನು ಕೂಡ ನಾವು ಮನನ ಮಾಡೋಣ ಅಂತ ಹೇಳ್ತಾ, ಇಲ್ಲಿ ನೆರೆದಿರುವಂತಹ ಎಲ್ಲ ಭಕ್ತಾದಿಗಳಿಗೆ ಸಕ್ರಿಯವಾಗಿ ಪಾಲ್ಗೊಂಡಿದ್ದಕ್ಕೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಹರೇ ಕೃಷ್ಣ ಎಲ್ಲರಿಗೂ ಕೂಡ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವೃಂದಕ್ಕೆ ಜೈ. ಶ್ರೀಲ ಪ್ರಭುಪಾದಕ್ಕೆ ಜೈ. ಯಾರಿಗೆ ಪ್ರಶ್ನೆಗಳಿದೆಯೋ ಅವರು ಹ್ಯಾಂಡ್ ರೈಸ್ ಮಾಡಿ. ಹರೇ ಕೃಷ್ಣ.